ಸ್ಪಂದನ ವಾಹಿನಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಮನಸ್ವಿನಿ ಇದು ಮನದಾಳದ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕ್ರಿಯಾಶೀಲತೆ ಮತ್ತು ಕಲ್ಪನೆ ಇದೆರಡರ ಪ್ರತಿಬಿಂಬವೇ ಆಗಿದೆ ಕಲೆ ಅನ್ನೋದು. ದೃಶ್ಯ ಕಲೆಗಳು ನಾವು ಚಿತ್ರಕಲೆಯಾಗಿಯೋ ಅಥವಾ ಕಲಾಕೃತಿಯಾಗಿ ಶಿಲ್ಪಕಲೆಯಾಗಿ ನಾವು ನೋಡಬಹುದು. 15ನೇ ಶತಮಾನದಲ್ಲಿ ಲಿಯನಾರ್ಡೋ ಡಾ ವಿಂಚಿಯವರು ಒಂದು ಮೊನಾಲಿಸರವರ ಒಂದು ಚಿತ್ರಣವನ್ನು ಮಾಡ್ತಾರೆ. ಬಹುಶಃ ಅವರಿಗೆ ಗೊತ್ತಿರಲಿಲ್ಲ ಅಷ್ಟು ವಿಶ್ವವಿಖ್ಯಾತವಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಪ್ರತಿಭೆ ಅನ್ನೋದು ಎಲ್ಲಿ ಅಡಗಿರತ್ತೆ ಗೊತ್ತೇ ಇರಲ್ಲ, ಅದನ್ನು ಗಮನಿಸಬೇಕಾಗತ್ತೆ. ಹಾಗೆ ನಮ್ಮ ಮನಸ್ವಿನಿ ಕಾರ್ಯಕ್ರಮದಲ್ಲೂ ಸಹ ಮಹಿಳೆಯರ ಪ್ರತಿಭೆ ಇರಲಿ, ಸಾಧನೆ ಇರಲಿ, ಸಮಾಜದ ಕಳಕಳಿ ಇರಲಿ, ಇದನ್ನು ಪ್ರತಿಬಿಂಬಿಸುವಂತಹ ಪ್ರಯತ್ನ ಮಾಡ್ತಾನೇ ಬಂದಿದೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ನಮ್ಮೊಂದಿಗೆ ಅತಿಥಿಯಾಗಿ ಶ್ರೀಮತಿ ಗಾಯತ್ರಿ ನಾಯ್ಕ್ ಅವರು ಇದ್ದಾರೆ. ಇವರು ಖ್ಯಾತ ಹವ್ಯಾಸ ಕಲಾವಿದೆ. ಅನೇಕ ಕಲಾಕೃತಿಗಳನ್ನು ಮಾಡಿದ್ದಾರೆ. ಹಾಗೆ ಆವೆ ಮಣ್ಣಿನ ಕಲಾಕೃತಿಗಳನ್ನು ಮಾಡಿದ್ದಾರೆ. ಹಾಗೆ ಮಣ್ಣಿನಲ್ಲಿ ಜೀವ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತಿಸೋಣ. ನಮಸ್ಕಾರ ಗಾಯತ್ರಿ ಅವರೇ. ಮೇಡಮ್, ಹವ್ಯಾಸ ಅನ್ನೋದು ಎಲ್ಲರಲ್ಲೂ ಒಬ್ಬರೊಬ್ಬರಲ್ಲಿ ಒಂದೊಂದು ರೀತಿಯಾದ ಹವ್ಯಾಸ ಇರುತ್ತೆ. ಸೊ ಈ ಹವ್ಯಾಸ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು? ಆ್ಯಕ್ಚುಲಿ ಏನಂದರೆ ನನಗೆ ಚಿಕ್ಕಂದಿನಲ್ಲೂ ಡ್ರಾಯಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಕ್ರಾಫ್ಟ್, ಡ್ರಾಯಿಂಗು ಮತ್ತು ಸಿಂಗಿಂಗ್ ಕೂಡ ಕಲಿತಾ ಇದ್ದೆ. ಮತ್ತು ಏನು ಹೊಸತಿದೆ ಅದೆಲ್ಲ ಹೋಗಿ ಕಲಿಯೋದು, ಮಾಡಬೇಕು, ಅದೆಲ್ಲ ತುಂಬ ಇಂಟ್ರೆಸ್ಟಿಂದ ಮಾಡ್ತಿದ್ದೆ ಸ್ಕೂಲ್ ಕಾಲೇಜ್ ಡೇಸಲ್ಲೂ. ಬಟ್ ಸೀರಿಯಸ್ ಆಗಿ ಅಂತ ಮಾಡಿರಲಿಲ್ಲ. ಅಂದರೆ ತುಂಬ ಇದರಲ್ಲಿರುವಾಗ ಸ್ಕೂಲು, ಅದು ಎಜುಕೇಷನು ಮತ್ತು ಸ್ಪೋರ್ಟ್ಸು, ಮತ್ತು ನನ್ನ ತಂದೆಗೂ ಟ್ರಾನ್ಸ್ಫರಬಲ್ ಜಾಬ್ ಇತ್ತು. ಸೊ ಕಂಟಿನ್ಯೂಟಿ ಒಂದು ಪ್ರಾಬ್ಲಮ್ ಇತ್ತು ಯಾವುದೇ ವಿಷಯಕ್ಕೆ. ಬಟ್ ಸ್ಟಿಲ್ ಒಂದು ನಾನು ಹೇಳೋಕ್ಕೆ ಬಯಸ್ತೀನಿ ಏನಂದರೆ 10th ಸ್ಟ್ಯಾಂಡರ್ಡ್ ಬರುವಾಗ ನನ್ನ ತಂದೆಗೆ ಮ್ಯಾಂಗ್ಳೂರ್ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕ್ಯಾನ್ರಾ ಗರ್ಲ್ಸ್ ಹೈಸ್ಕೂಲಲ್ಲಿ ನಮ್ಮ ಆರ್ಟ್ ಟೀಚರು ನನಗೆ ಮತ್ತು ನನ್ನ ಕ್ಲಾಸ್ಮೇಟ್ ಒಬ್ಬಳಿಗೆ ಆಫ್ಟರ್ ಸ್ಕೂಲ್ ಕರೆದು ಸ್ವಲ್ಪ ತರಬೇತಿ ಕೊಡ್ತಿದ್ರು. ಚಾರ್ಕೋಲ್ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಅಂತ ಇದರಲ್ಲಿ. ಕಡೆಗೆ ಅವ್ರು ಹೇಳಿದರು, ಅವ್ರದ್ದೇ ಆದಂಥ ಅವ್ರು ಕಲ್ತಿರುವಂಥ ಆರ್ಟ್ ಸ್ಕೂಲ್ ಅಲ್ಲೇ ಇತ್ತು, ನೀನು ಅಲ್ಲಿ ಜಾಯಿನ್ ಆಗು, ನಿನಗೆ ಒಳ್ಳೆ ಸ್ಕೋಪ್ ಇದೆ ಅಂತ, ಫುಲ್ ಟ್ರೈನಿಂಗ್ ಸಿಗುತ್ತೆ ಅಂತ. ಬಟ್ ಅವಾಗೇನು 10th ಸ್ಟ್ಯಾಂಡರ್ಡ್ ಬೇರೆ ಬೇರೆ ಚಟುವಟಿಕೆ ಅದರಲ್ಲೂ ಬ್ಯುಸಿ ಇದ್ದೆ. ಅಷ್ಟು ಸೀರಿಯಸ್ಲಿ ನಾನು ತಗೊಳ್ಳಿಲ್ಲ. ಒಂದೊಂದ್ಸತಿ ಈಗ ಅನ್ಸುತ್ತೆ ಅವಾಗ ಹೋಗಿದ್ರೆ ಏನಾಗ್ತಿತ್ತು ಅಂತ. ಬಟ್ ದಟ್ಸ್ ಇನ್ ದ ಪಾಸ್ಟ್. ಹೌದು, ನಮ್ಮ ಡಿಸಿಷನ್ಸ್ ಮೇಲೆ ನಾವು ನಿಲ್ಬೇಕಲ್ಲ. ಹಾಗೆ ಅದರಲ್ಲೂ ಎಜುಕೇಷನ್ ಬೇರೆ 10th ಸ್ಟ್ಯಾಂಡರ್ಡ್ ಅನ್ನೋದು. ಸೊ ಮತ್ತು ನಮಗೇನಾಗ್ತಿತ್ತು, ಟ್ರಾನ್ಸ್ಫರಬಲ್ ಜಾಬ್ ಅಂದರೆ ಬೇರೆ ಬೇರೆ ಊರು ಹೋಗಾಗ ಇದು ಸಿಲೆಬಸ್ ಬೇರೆ, ಲ್ಯಾಂಗ್ವೇಜಸ್ ಬೇರೆ, ಅದಕ್ಕೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತಿತ್ತು. ಸೊ ಅವಾಗ ಮಾಡಲಿಲ್ಲ. ಬಟ್ ದಟ್ ವಾಸ್ ಒನ್ ಪಾರ್ಟ್ ಆಫ್ ಮೈ ಲೈಫ್. ಬಟ್ ಬೇರೆ ಇದು ಆ ಟೈಮಲ್ಲಿ ನಾನು ಪೇಪರ್ ಫ್ಲಾಸ್ ಮಾಡೋದು ಮತ್ತು ಇದು ಚಾಪೆ ಮೇಲೆ ಪೇಂಟಿಂಗ್ಸ್ ಮಾಡೋದು, ತುಂಬ ನಮ್ಮನೆ ಆರ್ಟ್ ಕ್ರಾಫ್ಟ್ ಎಲ್ಲ ಕಲ್ತಿದ್ದೀನಿ, ಮಾಡಿದ್ದೀನಿ. ನೀವು ಇಷ್ಟೆಲ್ಲ ಮಾಡ್ತಿರುವಾಗ ಬಹುಶಃ ಮಾಡುವಂಥ ಕೆಲಸಕ್ಕೆ ಪ್ರೇರೇಪಣೆ ನಮಗೆ ಬೇಕಾಗೇ ಆಗುತ್ತೆ. ಸೊ ಅವ್ರು ಯಾರೋ ಒಬ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರೆ ಅವಾಗ ನಮಗೆ ಇನ್ನಷ್ಟು ಮಾಡುವ ಹಂಬಲ ಖಂಡಿತವಾಗಿ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಪ್ರೇರೇಪಿಸಿದವರು ಯಾರೆಲ್ಲ ಇದ್ದಾರೆ? ನನ್ನ ಅಕ್ಕ ತುಂಬ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ಲು. ಅವಳನ್ನು ನೋಡಿ ಸುಮಾರೆಲ್ಲ ನಾನು ಕಲ್ತಿದ್ದೀನಿ. ಅವಳು ಮಾಡುವಾಗ ಅವಳ ಜೊತೆಯಲ್ಲೇ ನಾನು ಕಲಿತಿದ್ದೆ, ಮಾಡ್ತಿದ್ದೆ ಎಲ್ಲ. ಸೊ ದಟ್ ವಾಸ್ ಅ ಬಿಗ್ ಇದು ಎನ್ಕರೇಜ್ಮೆಂಟ್ ಅಂತ ಹೇಳ್ಬೋದು. ಮನೆಯಲ್ಲೂ ಎನ್ಕರೇಜ್ ಮಾಡ್ತಿದ್ರು. ನನ್ನ ತಾಯಿ ನಾವೇನು ಮಾಡ್ತೀವಿ ಅದಕ್ಕೆಲ್ಲ ತುಂಬ ಪ್ರೋತ್ಸಾಹ ಮಾಡ್ತಿದ್ರು. ಸೊ ಅದು ಬೆಳೆದು ಬಂದಿದೆ, ಮುಂದೆ ಬರಲಿಕ್ಕೆ ಅದು ಚಾನ್ಸ್ ಇದೆ. ಸೊ ಹಾಗೆ ಪೂರಕ ವಾತಾವರಣ ನಿಮ್ಮಲ್ಲಿ ಇತ್ತು. ಹಾಗೆ ನಿಮ್ಮ ತಂದೆ ತಾಯಿಯರು ಅವರು ಮಾಡ್ತಾ ಇದ್ರಾ ಹೇಗೆ? ತಾಯಿಯ ಮುಂಚೆ ಎಲ್ಲ ಅದು ಎಂಬ್ರಾಯ್ಡ್ರಿ ಅಂಥದ್ದೆಲ್ಲ ಮಾಡ್ತಿದ್ರು. ಬಟ್ ನಮ್ಮ ಇದು ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಅವ್ರು ತುಂಬ ಒಂದು ಪ್ರೋತ್ಸಾಹ ಕೊಡ್ತಿದ್ರು. ಹಾಗೆ ಇನ್ನು ನೀವು ಬಹಳ ಬೇಗನೆ ಮದುವೆ ಆದ್ರಿ. ಆಲ್ಮೋಸ್ಟ್ ಟೀನೇಜ್ ಕಳೀತಿದ್ದಾಗನೇ 18 years ಇರುವಾಗ ಮದುವೆ ಆದ್ರಿ. ಸೊ ಟೋಟಲಿ ಬೇರೆನೇ ಹಂತ. ಮದುವೆ ಆದ್ಮೇಲೆ ಜವಾಬ್ದಾರಿಗಳು ಅದು ಇದು ಅಂತ ಎಲ್ಲ, ಸಂಸಾರ ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ. ಹೇಗೆ ನಿಮಗೆ ಆ ಚೇಂಜ್ ಓವರನ್ನು ಹೇಗೆ ಎಕ್ಸೆಪ್ಟ್ ಮಾಡಿದ್ರಿ, ಹೇಗೆ ನಿಭಾಯಿಸ್ಕೊಂಡು ಹೋದ್ರಿ? ದ್ಯಾಟ್ ವಾಸ್ ಅ ಬಿಗ್ ಚೇಂಜ್ ಆ್ಯಕ್ಚುಲಿ. ಅಂದರೆ ಅಷ್ಟರ ತನಕ ಒಂದು ಅಂದರೆ ಸ್ಕೂಲ್ ಹೋಗೋದು, ಕಾಲೇಜ್ ಹೋಗೋದು ರೆಸ್ಪಾನ್ಸಿಬಿಲಿಟಿ ಅಂತ ಇರಲಿಲ್ಲ.
ಮತ್ತೆ ಏನಾಯ್ತಂದರೆ ನಂದು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರುವಾಗಲೇ ನನಗೆ ಮದುವೆ ಆಯಿತು. ಫಸ್ಟ್ ಇಯರ್ ನಾನು ಕಾಲೇಜ್ ಹೋಗಿ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ 2 years I had to complete ಅಲ್ಲ ಗ್ರ್ಯಾಜುಯೇಷನ್, BCom ಅದರದ್ದು. ಮೈ ಹಸ್ಬೆಂಡ್ ವಾಸ್ ವರ್ಕಿಂಗ್ ಇನ್ ಮುಂಬೈ, ಅಲ್ಲಿ ಬೂಟ್ಸ್ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ R&D ಅಲ್ಲಿ ಇದ್ದರು. ಸೊ ಐ ವೆಂಟ್ ಟು ಬಾಂಬೆ. ಅಲ್ಲಿ ಹೋದ್ಮೇಲೆ ಅದು ಕಂಪ್ಲೀಟ್ ಚೇಂಜ್, ಅಂದರೆ ಮನೆ ಜವಾಬ್ದಾರಿ ನಾವಿಬ್ಬರೇ ಅಂತ ಹೇಳುವಾಗ ನಾನೇ ನೋಡ್ಕೋಬೇಕು. ಅತ್ತೆ ಮಾವ ಇದ್ರೆ ಬೇರೆ ವಿಷಯ, ಹೌದು, ಅದು ನಾನೇ ನೋಡ್ಕೋಬೇಕು. ಅದು ಸಹ ಅದರಲ್ಲೂ ಏನು ಗೊತ್ತಿಲ್ಲ, ಟೀನೇಜ್ ಅಲ್ಲ, ಮನೆಯಲ್ಲೆಲ್ಲ ಹೆಲ್ಪ್ ಮಾಡ್ತಿದ್ದೆ, ಬಟ್ ರೆಸ್ಪಾನ್ಸಿಬಿಲಿಟಿ ಒಂದು ಮನೆದು ಅದು ಬೇರೆ ವಿಷಯ ಅಲ್ಲ. ಸೊ ಐ ಹ್ಯಾಡ್ ಟು ಲರ್ನ್ ದಟ್. ಮತ್ತು ನನ್ನ ಎಜುಕೇಷನ್ ಫಸ್ಟ್ ಎಣಿಸಿದೇನೆಂದರೆ ಫಸ್ಟ್ ಇಯರ್ ಆಗಿದೆ ಅಲ್ಲ, ಮತ್ತೆ ಕಾಲೇಜ್ ಹೋಗಿ ಅಲ್ಲಿ ಬಾಂಬೆಯಲ್ಲಿ ಕಂಟಿನ್ಯೂ ಮಾಡುವಂತ. ಮತ್ತೆ ನೋಡಿದರೆ ಅವರು ಅಲ್ಲಿ ಆಕ್ಸೆಪ್ಟ್ ಮಾಡಲ್ಲ ಅಂತೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಫಸ್ಟ್ ಇಯರ್ ಪುನಃ ಮಾಡಬೇಕಂತ ಹೇಳಿದರು. ಸೊ ಇಟ್ಸ್ ಅ ವೇಸ್ಟ್ ಆಫ್ ಇಯರ್, ಒಂದು ವರ್ಷ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಮತ್ತೆ ಕರೆಸ್ಪಾಂಡೆನ್ಸ್ ಮಾಡಿ ಕಂಪ್ಲೀಟ್ ಮಾಡುವ ಅಂತ ಮಾಡಿದ್ದು. ಬಟ್ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಅವರು ಹಾಗೆ ಜಾಯಿನ್ ಆದಮೇಲೆ ಮತ್ತೆ ಗೊತ್ತಾಯಿತು ಅದು ಎಕ್ಸ್ಟರ್ನಲ್ ಸ್ಟೂಡೆಂಟ್ ಆಗಿ ಮಾತ್ರ, ಕರೆಸ್ಪಾಂಡೆನ್ಸ್ ಇಲ್ಲ. ಅವರು ಬರೀ ಒಂದು ಸಿಲೆಬಸ್ ಕಳಿಸಿ ಕೊಟ್ಟಿದ್ರು ಅಷ್ಟೇ, ರಿಸೋರ್ಸ್ ಏನಿಲ್ಲ, ಸ್ಟಡಿ ಮೆಟೀರಿಯಲ್ ಎಂತ ಇಲ್ಲ. ಸೊ ಐ ವಾಸ್ ಆನ್ ಮೈ ಓನ್. ನಾನು ಕ್ಲಾಸ್ ಹೋಗೋ ಹಾಗಿಲ್ಲ, ಅಂದರೆ ಅಲ್ಲಿ ಬೇರೆಯೇ ಸಿಲೆಬಸ್ ಎಲ್ಲ ಇರುತ್ತೆ. ಸೊ ನನ್ನ ಹತ್ರ ಯಾವುದೇ ರೀತಿ ನೋಟ್ಸ್ ಇರಲಿ, ಟೆಕ್ಸ್ಟ್ ಇರಲಿ ಎಂತ ಇಲ್ಲ, ಹೇಳ್ಕೊಡೋರು ಇಲ್ಲ. ನನ್ನ ಅಣ್ಣ ಸ್ವಲ್ಪ ಜನರಲ್ ಬುಕ್ಸ್ ಇದೆ ಅಲ್ಲ, ಅದನ್ನೆಲ್ಲ ಕಳಿಸಿಕೊಟ್ಟಿದ್ದೆ. ಅದರಲ್ಲಿ ನನ್ನ ಸಿಲೆಬಸ್ ಎಂತ ಉಂಟು, ಇಟ್ ವಾಸ್ ವೆರಿ ವಾಸ್ಟ್. ಯಾವುದು ಬೇಕು ಯಾವುದು ಬೇಡ ಗೊತ್ತಾಗಲ್ಲ. ಟು ಸರ್ಚ್ ಥ್ರೂ ಇಟ್, ಮೇಕ್ ನೋಟ್ಸ್, ಕಲಿಬೇಕಾಯಿತು. ಮನೆ ಕೆಲಸ ಇದು. ಸೊ ಎರಡೂ ಹೊಸದನ್ನೇ ಕಲಿಬೇಕಾಗಿರುವಂಥದ್ದು. ಇಟ್ ವಾಸ್ ಅ ಬಿಗ್ ಜಂಪ್. ಐ ಸ್ವಿಮ್ ಆರ್ ಸಿಂಕ್, ಐ ಸ್ವಾಮ್. ಮತ್ತು ಇದಕ್ಕೆ ಏನಂದರೆ ನನ್ನ ಹಸ್ಬೆಂಡ್ ಅವ್ರದ್ದು ತುಂಬ ಸಪೋರ್ಟ್, ಅವರ ಸಪೋರ್ಟ್ ಇರೋದ್ರಿಂದ ನನಗೆ ಅದು ಮಾಡಲಿಕ್ಕೆ ಆಯಿತು. ಎಲ್ಲೊಂದು ಕಡೆ ಸೆಲ್ಫ್ ಲರ್ನಿಂಗ್ ಅನ್ನೋದು ತುಂಬಾ ಇಲ್ಲಿ ಪ್ರಾಮುಖ್ಯತೆ ಆಯಿತು ಅಂತ ಅನ್ಕೊಳ್ತೇನೆ. ಬಟ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಹೆಲ್ಪ್ ಮೀ, ಅಂದರೆ ಅದೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್. ಹೌದೌದು, ಯಾವಾಗ ನಾವಾಗೆ ಕಲಿತೀವಲ್ವಾ, ಏನು ಬೇಕಿದ್ರೂ ಕಲಿಯುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಗೊತ್ತಾಯ್ತು, ಓಕೆ ಐ ಕ್ಯಾನ್ ಡೂ. ಅಂತೂ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡ್ರಿ. ಎಲ್ಲೋ ಒಂದು ಕಡೆ ಇರಲಿ ಬಿಡು ಆಗಿ ಹೋಯ್ತಲ್ಲ, ಇವಾಗ ಈ ಹಂತಕ್ಕೆ ಬಂದಿದ್ದೀನಿ ಅಂತ ಅರ್ಧಕ್ಕೆ ಬಿಡಲಿಲ್ಲ ಎಜುಕೇಷನ್ ಸಹ. ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಅಂದರೆ ಅದು ನನಗೆ ಕಂಪ್ಲೀಟ್ ಮಾಡಲೇಬೇಕು ಅಂತ. ಹಾಗೆ ಒಂದು ಹ್ಯಾಡ್ ದಟ್ ವಿಶ್, ಅದು ಆಯಿತು. ಹಾಗೆ. ಸೊ ಅದಾದ ನಂತರ ನಿಮಗೆ ಮುಂದಿನ ಹಂತ ಅಂತ ತಗೊಂಡಾಗ ಇಬ್ಬರು ಮಕ್ಕಳಾಗ್ತಾರೆ. ಸೊ ಆವಾಗ ಹೇಗೆ ನಿಮ್ಮ ಈ ಕಲೆ ಅನ್ನೋದು ಮುಂದುವರಿಸ್ಕೊಂಡ್ರ ಅಥವಾ ಆವಾಗ ಸ್ಟಾರ್ಟ್ ಮಾಡಿದ್ರಾ, ಹೇಗೆ ಇತ್ತು ನಿಮ್ಮ ಜರ್ನಿಯಲ್ಲಿ? ಆ್ಯಕ್ಚುಲಿ ನೆಕ್ಸ್ಟ್ ಏನಂದರೆ, ನಾವು ನನ್ನ ಮಗ ಹುಟ್ಟಿದ ಮೇಲೆ ವಿ ಶಿಫ್ಟೆಡ್ ಫ್ರಮ್ ಮುಂಬೈ ಟು ಕಟ್ಪಾಡಿ. ಕಟ್ಪಾಡಿಗೆ ಬರುವಾಗ ಇಟ್ ವಾಸ್ ಅ ಬಿಗ್ ಚೇಂಜ್ ಅಗೇನ್. ಅಂದರೆ ಅಷ್ಟರ ತನಕ ನಾನು ಸಿಟಿಯಲ್ಲೇ ಹುಟ್ಟಿ ಬೆಳೆದದ್ದು. ಈ ಕಡೆ ಊರಿನ ಕಡೆದು ವಾತಾವರಣ ಅಷ್ಟು, ಇಲ್ಲಿ ಏನಿದೆ ವೇ ಆಫ್ ಲೈಫ್ ನನಗೆ ಅಷ್ಟು ಗೊತ್ತಿರಲಿಲ್ಲ, ಅದು ಕಲಿಬೇಕಾಯಿತು. ಬಟ್ ಏನಂದರೆ ಮತ್ತು ಜಾಯಿಂಟ್ ಫ್ಯಾಮಿಲಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾನು ನ್ಯೂಕ್ಲಿಯರ್ ಫ್ಯಾಮಿಲಿಯಿಂದ ಬರೋದು. ಮತ್ತು ಊರು ಹೋಗುವಾಗ ಫ್ಯಾಮಿಲಿ ಜೊತೆನೂ ಅಷ್ಟು ಒಂದು ಕನೆಕ್ಷನ್ ಇರಲ್ಲ. ಅಂದರೆ ಯಾವುದೋ ಒಂದು ಊರಲ್ಲಿ ಇರ್ತೀವಿ, ನಮ್ಮ ಫ್ಯಾಮಿಲಿ ಬೇರೆ ಊರಲ್ಲಿ ಇರುತ್ತೆ, ಅಂದರೆ ರಿಲೇಟಿವ್ಸ್ ಎಲ್ಲ ಹಾಗೆಲ್ಲ ಇರ್ತಿತ್ತು. ಇಲ್ಲಿ ಬಂದ ಮೇಲೆ ಅದೆಲ್ಲ ಕಲಿಬೇಕಾಯ್ತು, ಅಂದರೆ ಅದು ಹೇಗೆ ಇಲ್ಲಿ ಒಟ್ಟುಗೂಡಿ ಇರುವಂಥ. ಸೊ ದಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿ. ಬಟ್ ಇಲ್ಲಿ ಏನಾಗುತ್ತೆ, ನನ್ನ ಖುಷಿ ಏನಂದರೆ ನನ್ನ ಮಕ್ಕಳಿಗೆ ಅದೊಂದು ಏನು ಹೇಳ್ತೀರಿ ಬೆನಿಫಿಟ್ ಆಗಿದೆ. ಅಂದರೆ ಸಂಸ್ಕಾರಗಳು ನಾವು ಕೊಡಬೇಕಲ್ಲ ಮಕ್ಕಳಿಗೆ, ಅದು ನಾವು ಆಟೋಮ್ಯಾಟಿಕ್ ಆಗಿ ಅವರು ಕಲಿಯುತ್ತಾರೆ. ಇಂಥ ಕಡೆ ಹಬ್ಬಗಳಿರ್ಬೋದು, ಇಲ್ಲಿದು ಏನೇ ಪದ್ಧತಿಗಳಿರ್ಬೋದು, ಮಕ್ಕಳು ನೋಡಿಯೇ ಕಲ್ತ್ಕೊಂಡ್ಬಿಡ್ತಾರೆ. ಮತ್ತೆ ನಮ್ಮ ತುಂಬ ದೊಡ್ಡ ಫ್ಯಾಮಿಲಿ, ಸೊ ಎಲ್ಲ ಹಬ್ಬ ಎಲ್ಲ ಒಟ್ಟಿಗೆ ನಾವು ಹಿರಿಯರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದು, ಫುಲ್ ಫ್ಯಾಮಿಲಿ ಒಟ್ಟಾಗುತ್ತೆ. ಸೊ ಆ ರೀತಿಯಾಗಿ ನನ್ನ ಮಕ್ಕಳು ತುಂಬ ಲಕ್ಕಿ. ಅಂದರೆ ಇಲ್ಲೆಲ್ಲ ಕೊಂಡಿಗಳು ಜಾಸ್ತಿ, ಅದು ಲಿಂಕ್ಸ್ ಇದೆಲ್ಲ ಅವರ ಅದಕ್ಕೆಲ್ಲ ಅವರಿಗೆ ಈ ಯಂಗ್ ಏಜಿಂದಲೇ ಅವರಿಗೆ ಎಲ್ಲ ಚಂದ ರೀತಿಯಲ್ಲಿ ಸಿಗ್ತಾ ಇದೆ ಅಂತ ನಂಗೆ ಖುಷಿ. ಮತ್ತು ಏನಂದರೆ ಇಲ್ಲಿ ನೇಚರ್ ಇದೆ, ನೇಚರಲ್ಲಿ ಅವರು ಸಂಜೆ ಹೊತ್ತು ಆಟ ಆಡೋದು. ಸಿಟಿಯಲ್ಲೆಲ್ಲ ಎಷ್ಟಂದ್ರೂ ಅಷ್ಟೇ. ಹೌದು. ಸೊ ಆ ವಿಷಯದಲ್ಲಿ ತುಂಬ ಖುಷಿ ಆಗುತ್ತೆ. ಅಲ್ಲಿ ಹೇಗೆ ನೀವು ಅಲ್ಲಿಂದನೇ ನೀವು ನಿಮ್ಮ ಕಲೆಗಳನ್ನು ಸ್ಟಾರ್ಟ್ ಮಾಡಿದ್ರ ಹೇಗೆ? ಅದು ಏನಂದರೆ ಅವರು ಚಿಕನ್ನಲ್ಲಿ ಐ ಮೇಡ್ ಇಟ್ ಅ ಪಾಯಿಂಟ್ ಕಿ ಅವರು ಸಂಜೆ ಹೊತ್ತು ಹೊರಗೋಗಿ ಆಟ ಆಡಲೇಬೇಕು. ಆಟ ತುಂಬ ಇಂಪಾರ್ಟೆಂಟ್. ಪಾಠ ಹೇಗೋ ಹಾಗೆ ಆಟ ಬೆಳವಣಿಗೆ ಆಗಬೇಕಾದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್
ಅದು ಸಹ ಬೇಕು, ಆಟ ಬೇಕು, ಎಲ್ಲ ಬೇಕು. ಸೊ ಸಂಜೆ ನಮ್ಮ ಅಂಗಳ ಇರ್ಬೋದು ಆಡಲಿಕ್ಕೆ, ತೋಟ ಅಂಗಳ, ಇಟ್ಸ್ ಅ ಹ್ಯೂಜ್ ಪ್ಲೇಸ್. ನೇಚರಲ್ಲಿ ಆಡ್ತಿದ್ರು ಅವ್ರ ಜೊತೆನೇ ನಾನು ಹೊರಗೆ ಇರ್ತಿದ್ದೆ, ಅವ್ರ ಜೊತೆ ಆಡೋದು, ಅಂದರೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ. ಸಂಜೆ ಮಾತ್ರ ನಮಗೆ ಸಿಗೋದು, ಫುಲ್ ಟೈಮ್ ಅವ್ರು ಸ್ಕೂಲಲ್ಲಿ ಇರ್ತಾರೆ. ಮತ್ತು ನಮ್ಮ ಮನೆ ಹತ್ರನೇ ಬ್ಯಾಕ್ ವಾಟರ್ ಇದೆ, ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ತಿದ್ದೆ ಮಕ್ಕಳಿಗೆ. ಅವರಲ್ಲಿ ಚಂದ ಮಾಡಿ ಆಡೋದು, ನಮ್ಮ ರಿಲೇಟಿವ್ಸ್ ಅವ್ರ ಮಕ್ಕಳ ಜೊತೆ ಬರ್ತಾರೆ. ಆವಾಗ ಏನಾಯ್ತಂದರೆ ನನಗೆ ಪ್ರಕೃತಿ ಜೊತೆ ಒಂದು ಕನೆಕ್ಷನ್ ಆಯಿತು. ಅಂದರೆ ಅಷ್ಟರ ತನಕ ನನಗೆ ಸಿಟಿಯಲ್ಲೆಲ್ಲ ಎಷ್ಟಂದ್ರೂ ಅಷ್ಟೇ, ಇಲ್ಲಿ ಬಂದಮೇಲೆ ಅದು ಪ್ರಕೃತಿ ಜೊತೆ ಒಂದು ಕನೆಕ್ಷನ್ ಇದಿದೆ. ಅಂದರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗ್ತಲ್ಲ ನೇಚರಲ್ಲಿ. ಸೊ ಅದು ಒಂದು ಕನೆಕ್ಷನ್ ಆದ ಮೇಲೆ ನನಗೆ ಸ್ಕೈ ನೋಡುವಾಗ ಅದು ಸುತ್ತಮುತ್ತಲು ಬರ್ಡ್ಸ್ ಅದು ಇದು ಎಷ್ಟು ಖುಷಿ ಆಗ್ತದೆ. ನನಗೆ ಒಂದು ಅನಿಸ್ತಿತ್ತು, ನಾನು ಇದನ್ನು ಪೇಂಟ್ ಮಾಡಬೇಕು, ಕ್ಯಾಪ್ಚರ್ ಮಾಡಬೇಕು. ಅದೊಂದು ಒಳಗಿಂದ ಒಂದು ಇನ್ಸ್ಪಿರೇಷನ್ ಬರುತ್ತಲ್ಲ, ಅದು ಬಂತು. ಆವಾಗ ನನಗೆ ಅನಿಸೋದು ನಾನು ಕಲಿಬೇಕಿದು, ಆರ್ಟ್ ಸ್ಕೂಲ್ ಹೋಗಿ ಪ್ರಾಪರ್ ಟ್ರೈನಿಂಗ್ ತಗೊಂಡು ಕಲಿಬೇಕು. ಅವಾಗ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತಲ್ಲ. ಸೊ ದಟ್ಸ್ ಹೌ ನಾನು ಉಡುಪಿಯಲ್ಲಿ ದೃಶ್ಯ ಸ್ಕೂಲ್ ಆಫ್ ಆರ್ಟ್ಸ್ ಇದೆಯಲ್ಲ, ರಮೇಶ್ ರಾವ್ ಅವ್ರದ್ದು, ಅಲ್ಲಿ ಹೋಗಿ ಜಾಯ್ನ್ ಆದೆ. ಸೊ ಅಲ್ಲಿ ಹೋದ್ಮೇಲೆ ತುಂಬ ನನಗೆ ವಿಷಯ ಕಲಿಯೋಕ್ಕೆ ಸಿಕ್ತು. ದಟ್ ಇಸ್ ದ ಏನು ಹೇಳ್ತೀವಿ, ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲ್ವಾ ಜೀವನದಲ್ಲಿ. ಆ ರೀತಿಯಾಗಿ ನನಗೆ ಅದು ಇಟ್ ಪ್ರೊವೈಡೆಡ್ ದಟ್ ಇದು ಕೋರ್ಸ್. ಅಲ್ಲಿ ಏನೆಲ್ಲ ಕಲ್ತ್ರಿ, ಅಲ್ಲಿ ಹೇಗೆ ನಿಮಗೆ ಪ್ರೇರೇಪಣೆ ಸಿಕ್ತು? ಆ್ಯಕ್ಚುಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇದು. ಅಲ್ಲಿ ಸೆಟಪ್ ಎಲ್ಲ ಹೇಗಿದೆ, ಅಲ್ಲಿ ಸಹ ನೇಚರಲ್ಲೇ ನಾವು ಕೂತ್ಕೊಂಡು ಚಂದ ರೀತಿಯಲ್ಲಿ, ಕ್ಲಾಸ್ ಥರ ಅನ್ಸೋದಿಲ್ಲ ಅಲ್ಲಿ? ಇಲ್ಲ, ನಾವು ನೇಚರಲ್ಲೇ, ಅದು ಅವ್ರು ಅಷ್ಟು ಚಂದ ಅಲ್ಲಿ ಎನ್ವೈರ್ಮೆಂಟ್ ಮಾಡಿದ್ದಾರೆ ಅಂದರೆ ನಮ್ಮ ಸರ್. ನೇಚರಲ್ಲಿ ಕೂತ್ಕೊಂಡು ನಾವು ಪೇಂಟ್ ಮಾಡೋದು. ಮತ್ತು ಅಲ್ಲಿ ಫ್ಲೆಕ್ಸಿಬಿಲಿಟಿ ಕೂಡ ತುಂಬ ಇದೆ. ನಮ್ಮ ಟೈಮಿಗೆ ನಾವು ಹೋಗಿ, ಅಂದರೆ ಈಗ ಕೋರ್ಸು ಎಲ್ಲರೂ ಒಂದೇ ಲೆಕ್ಕ ಕಲಿಬೇಕು, ಒಂದೇ ಕಂಪ್ಲೀಷನ್ ಹಾಗೆಲ್ಲ ಇಲ್ಲ. ನಮಗೇನು ಬೇಕು ನಮ್ಮ ಟೈಮಿಗೆ ಹೋಗಿ ನಾವು ಕಲಿತಾ ಹೋಗೋದು ನಮ್ಮ ಕನ್ವೀನಿಯನ್ಸಲ್ಲಿ. ಸೊ ಆ್ಯಸ್ ಅ ಹೋಮ್ ಮೇಕರ್ ನನಗೆ ಅದು ತುಂಬ ಕನ್ವೀನಿಯೆಂಟ್ ಆಯಿತು. ಯಾಕಂದರೆ ಮನೆಯಲ್ಲಿ ನಮಗೆ ಜವಾಬ್ದಾರಿ ಇರುತ್ತೆ, ಬೀಟ್ ಜಾಯಿಂಟ್ ಫ್ಯಾಮಿಲಿ ಆರ್ ನ್ಯೂಕ್ಲಿಯರ್ ಫ್ಯಾಮಿಲಿ. ನಮ್ಮ ಮನೆ ಫ್ಯಾಮಿಲಿ ಅದಕ್ಕೆ ನಾವು ಪ್ರಯಾರಿಟಿ ಕೊಡಲೇಬೇಕು, ಕರೆಕ್ಟ್ ಏನಿದ್ರು. ಸೊ ಅವಾಗೇನಾಗುತ್ತೆ, ಕೆಲವೊಮ್ಮೆ ನನಗೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ, ಕೆಲವು ಸತಿ ತಿಂಗಳು ಕಟ್ಟಲೆ ಹೋಗ್ತಿರ್ಲಿಲ್ಲ ನಾನು, ಅಂದರೆ ಬಿಕಾಸ್ ಆಫ್ ಇದು ಮನೆ ಸಿಚುಯೇಷನ್. ಬಟ್ ದೆನ್ ಐ ಮೇಡ್ ಇಟ್ ಅ ಪಾಯಿಂಟ್ ಕಿ ವಾಪಸ್ ಹೋಗ್ತಿದ್ದೆ ಕಲೀಲಿಕ್ಕೆ. ಬಿಟ್ಟರು ಏನು ಆ ಟೈಮ್ ಗ್ಯಾಪನ್ನು ಮತ್ತೆ ರಿಕವರ್ ಮಾಡ್ತಿದ್ರಿ, ಹೋಗ್ತಿದ್ದೆ. ಸೊ ಹಾಗೆ ಮಾಡಿದ್ರಿಂದ ಕಂಟಿನ್ಯೂ ಆಯಿತು. ಇಲ್ದಿದ್ರೆ ಏನಾಗುತ್ತೆ, ಅಲ್ಲೇ ಬಿಟ್ಟು ಹೋಗುತ್ತೆ. ಕರೆಕ್ಟ್. ಸೊ ಐ ಕುಡ್ ಕಂಟಿನ್ಯೂ. ಆ್ಯಂಡ್ ಅಲ್ಲಿ ಒಂದು 5-6 ಇಯರ್ಸ್ ಆದರೂ ನಾನು ಹೋಗಿ, ಅದೇ ನಾನು ಹೇಳಿದೆ, ಹೋಗಿದ್ದಕ್ಕಿಂತ ಹೋಗದೆ ಇರೋದು ಉಂಟು. ಬಟ್ ಸ್ಟಿಲ್ ಅಲ್ಲಿ ಏನು ನನಗೆ ತರಬೇತಿ ಸಿಕ್ತು, ಅದರಿಂದ ಈಗ ಪೇಂಟಿಂಗ್ ಮಾಡಲಿಕ್ಕೆಲ್ಲ ತುಂಬ. ಮತ್ತು ಅಲ್ಲಿ ವಾತಾವರಣ, ಟೀಚರ್ಸು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡೋದು, ಅಲ್ಲಿ ಕೂತ್ಕೊಂಡು ಮಾಡುವಾಗ ಖುಷಿಯಾಗತ್ತೆ. ಮತ್ತು ನಮ್ಮ ಸರ್ ಇದ್ದಾರಲ್ಲ ರಮೇಶ್ ರಾವ್, ಐ ವುಡ್ ಲೈಕ್ ಟು ಸೇ ಏನಂದರೆ ಅವರ ಒಂದು ಮಾರ್ಗದರ್ಶನ ಇದೆಲ್ಲ, ಅವರೊಂದು ಎನ್ಕರೇಜ್ ಮಾಡಿ, ಯಾರೇ ಇರಲಿ, ಅದು ಲೇಡೀಸ್ ಇರಲಿ, ಮಕ್ಕಳಿರಲಿ, ಜೆಂಟ್ಸ್ ಇರಲಿ, ಯಾರೇ ಇರಲಿ, ಅವರಿಗೆ ತುಂಬ ಅವರು ಎನ್ಕರೇಜ್ ಮಾಡ್ತಾರೆ, ಮುಂದೆ ಬರಬೇಕು, ಮಾಡಬೇಕು. ನಾವೇನಾದರೆ ನಾನು ಹೋಮ್ ಮೇಕರ್, ನಾನು ಇಷ್ಟೇ ಮಾಡೋದು, ನಾನು ಪೇಂಟಿಂಗ್ ಮಾಡ್ತೀನಿ ಅಂದರೆ ಒಂದು ಮೈಂಡ್ ಸೆಟ್ಟಲ್ಲೇ ಇರ್ತೀವಿ. ಅಲ್ಲ, ನೀವು ಬನ್ನಿ, ಮಾಡಿ, ಮುಂದೆ ಹೋಗಿ. ಹಾಗೆ ಅವರು ತುಂಬ ಎನ್ಕರೇಜ್ ಮಾಡಿ ನಮಗೆಲ್ಲ ಗ್ರೂಪ್ ಶೋಸ್ ಎಲ್ಲ ಮಾಡಿಸಿದ್ರು, ಎಕ್ಸಿಬಿಷನ್ ಎಲ್ಲ ಮಾಡಿ. ಅದು ಒಂದು ಕಲಿಯೋ ಒಂದು ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹಾಗೆ ಮಾಡೋದ್ರಿಂದ ನಮ್ಮಲ್ಲೂ ಒಂದು ಉತ್ಸಾಹ ಮತ್ತು ತುಂಬ ವಿಷಯ ನಾವು ಕಲಿತೀವಿ, ಮತ್ತು ಮಾಡ್ಬೋದು ನಾವು ಸಹ ಅಂತ ಒಂದು ಮನಸ್ಸಿಗೆ ಬಂದರೆ ನಾವು ವಿಲ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಅಲ್ವಾ. ಸೊ ಅವರದೊಂದು ಎನ್ಕರೇಜ್ಮೆಂಟ್. ಮತ್ತು ಶೈಲೇಶ್ ಕೋಟ್ಯಾನ್ ಅಂತ, ಅಲ್ಲಿ ಅವ್ರ ಹತ್ರ ನಾನು ತುಂಬ ತರಬೇತಿ ತೊಗೊಂಡಿದ್ದೀನಿ. ಅವರ ಟೀಚಿಂಗ್ ಮತ್ತು ಎನ್ಕರೇಜ್ಮೆಂಟ್ ತುಂಬ ನಮಗೆ ಒಂದು ಹೆಲ್ಪ್ ಆಗಿದೆ. ಮತ್ತು ದೊಡ್ಡ ಆರ್ಟಿಸ್ಟ್ ಎಲ್ಲ ಅಲ್ಲಿ ಬಂದು ಪೇಂಟ್ ಎಲ್ಲ ಮಾಡೋದು, ಅದನ್ನು ನೋಡುವಾಗ ತುಂಬ ಕಲೀಲಿಕ್ಕೆ ಸಿಕ್ತು, ಮತ್ತು ಇನ್ಸ್ಪಿರೇಷನ್ ಆಯಿತು. ಒಂದು ನಿಮಗೆ ಪ್ರೆಷರ್ ಇರಲಿಲ್ಲ, ಇಷ್ಟೇ ಕಲಿಬೇಕು, ಈಗ ಬೇಗ ಮಾಡಬೇಕು ಅನ್ನೋ ಪ್ರೆಷರ್ ಇಲ್ಲ. ಇನ್ನೊಂದು ನಿಮ್ಮ ಪೊಟೆನ್ಷಿಯಲ್ಸನ್ನು ಅವರು ಗುರುತಿಸ್ತಾ ಬಂದರು ಅನಿಸುತ್ತೆ. ಕರೆಕ್ಟ್ ಅಲ್ವಾ? ಸೊ ನೀವು ಮಾಡಬಲ್ರಿ, ಇದೆಲ್ಲ ಮಾಡ್ತೀರಿ ಅನ್ನೋದು ಒಂದು ಎಂಕರೇಜ್ಮೆಂಟ್ ನಿಮಗೆ ಅಲ್ಲಿ ಸಿಕ್ತು. ಸೊ ಹಾಗಾಗಿ ಟೋಟಲಿ ನಿಮ್ಮದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದಲ್ವಾ? ಡೆಫಿನೆಟ್ಲಿ. ಸೊ ಖುಷಿ ಆಗುತ್ತೆ ಎಲ್ಲೊಂದು ಕಡೆ ಕಲೀಲಿಕ್ಕೆ ಹೋದಾಗ, ಅಲ್ಲಿ ಸಹ ಅದೇ ವಾತಾವರಣದಲ್ಲಿ ನಮಗೂ ಸಹ ಕಲಿಸ್ತಾ ಬಂದರೆ ತುಂಬ ಒಳ್ಳೆಯದಲ್ವಾ? ಇನ್ನು ಮೀರಾ ಕ್ರಿಯೇಷನ್ಸ್ ನಿಮ್ಮ ಕನಸಿನ ಗ್ಯಾಲರಿನೇ ಅಲ್ವಾ? ಸೊ ಅದ್ರ ಬಗ್ಗೆ ಹೇಳಿ, ಮತ್ತು ಅದು ಹೇಗೆ ಹೆಸರು ಮೀರಾ ಇಟ್ರಿ?
ಆ್ಯಕ್ಚುಲಿ ಏನಾಗ್ತಿತ್ತಂದರೆ ನನಗೆ ಮನೆಯಲ್ಲಿ ಒಂದು ಸ್ಪೇಸ್ ಅಂತ ಇರಲಿಲ್ಲ ಪೇಂಟ್ ಮಾಡಲಿಕ್ಕಾಗಲಿ. ಡೈನಿಂಗ್ ಟೇಬಲ್ ಇದೆಲ್ಲ ಅದರ ಮೇಲೆ ಹರಡ್ಕೊಂಡು ಅದು ಏನಾಗುತ್ತೆ, ಇಟ್ಸ್ ಲಿಮಿಟೆಡ್ ಕೈಂಡ್, ಅಂದರೆ ನೆಕ್ಸ್ಟ್ ಅಲ್ಲಿ ಊಟ ತಿಂಡಿ ಮಾಡೋ ಜಾಗ. ಸೊ ನಮಗೇನಾಗುತ್ತೆ, ಅದು ಮಾಡುವಾಗ ಅದರ ಬಗ್ಗೆ ನಾವು ಗಮನ ಕೊಡಬಾರ್ದು, ಅಂದರೆ ಅದು ಫ್ರೀ ಆಗಿರಬೇಕು. ಅದು ಡೈನಿಂಗ್ ಟೇಬಲ್ ಇರೋದ್ರಿಂದ ಹಾಗೆ ಮಾಡೋಕ್ಕಾಗಲ್ಲ, ಅದು ಒಂದು ಡ್ರಾಬ್ಯಾಕ್ ಇತ್ತು. ಮತ್ತು ನನ್ನದೇ ಆದಂಥ ಒಂದು ಸ್ಪೇಸ್, ಅಲ್ಲಿ ನನ್ನ ಆರ್ಟ್ ಸಪ್ಲೈಸ್ ಹತ್ತಿರನೇ ಇರೋದು, ಹೇಗೆ ಬೇಕೋ ಹಾಗೆ ಹರಡಿಕೊಂಡು ನಾನು ಮತ್ತೆ ಮನೆ ಕೆಲಸ ಇರುವಾಗ ಅದು ಅಲ್ಲೇ ಬಿಟ್ಟು ಹೋಗ್ಬೋದು. ಇದು ವೈಂಡ್ ಅಪ್ ಮಾಡು, ಸ್ಪ್ರೆಡ್ ಮಾಡು, ಅದೆಲ್ಲ ಇಂಟ್ರೆಸ್ಟ್ ಹೋಗುತ್ತೆ ತೆಗ್ದಿಡೋದು. ಮತ್ತೆ ಈಗ ಅಷ್ಟು ಟೈಮ್ ಇದೆಯಾ ನನಗೆ, ಬೇಡ ನೆಕ್ಸ್ಟ್ ನೋಡುವ, ಈ ಕೆಲಸ ಆಗಲಿ ಆ ಕೆಲಸ ಆಗಲಿ, ಅದು ಮನಸ್ಸಿಗೆ ಬರುತ್ತೆ. ಹೋಮ್ ಮೇಕರ್ ಅಂತ ಹೇಳುವಾಗ ಹಾಗೆಲ್ಲ ಅದೆಲ್ಲ ರಗಳೆ. ಮತ್ತು ನಾನು ಮಾಡಿರೋಂಥ ಪೇಂಟಿಂಗ್ಸ್ ಇರಲಿ, ಕ್ಲೇ ಅದೆಲ್ಲ ಒಂದು ಅಲ್ಲಿ ರೂಮಲ್ಲಿ ಬದಿಗಿಡೋದು ಅಂಥದ್ದೆಲ್ಲ ಆಗಬಾರ್ದಲ್ಲ. ಸೊ ಒಂದು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಜಾಗ ನಮ್ಮ ಮನೆಯಲ್ಲೇ ಉದ್ದದ ಒಂದು ಸ್ಟೋರ್ ಇರ್ತದೆ, ಆ್ಯಕ್ಚುಲಿ ಸ್ಟೋರ್ ರೂಮ್, ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಲ್ಲೇ ಒಂದು ಸೈಡಲ್ಲಿ ಸ್ಟುಡಿಯೋ, ಅಂದರೆ ಕುತ್ಕೊಂಡು ಪೇಂಟ್ ಮಾಡುವಂಥದ್ದು, ಮತ್ತು ಇನ್ನೊಂದು ಸೈಡಿಗೆ ಎಲ್ಲ ಡಿಸ್ಪ್ಲೇ ಎಲ್ಲ ನಾವು ಮಾಡ್ತಾಯಿದ್ವಿ. ಈಗ ಎಂತ ಆಗ್ತಾಯಿದೆ ಅಂದರೆ, ಇಟ್ಸ್ ನಾಟ್ ಇನ್ ಕಾಂಪಿಟೇಷನ್ ವಿತ್ ಎನಿ ಗ್ಯಾಲರಿ ಆರ್ ಎನಿಥಿಂಗ್, ನಮ್ಮದೇ ಪರ್ಸ್ನಲ್ ಆಗಿ ಎಲ್ಲ ಖುಷಿ ಆಗುತ್ತೆ ಅಲ್ಲಿ ಹೋಗಿ ಮಾಡುವಾಗಲೂ ಒಂದು ಇನ್ಸ್ಪಿರೇಷನ್. ಈಗ ನನ್ನ ಮಗಳು ಅವಳಿಗೆ ಟೈಮ್ ಇರುವಾಗ ಕೂತ್ಕೊಂಡು ಅವಳು ಪೇಂಟ್ ಮಾಡ್ತಾಳೆ, ಮಗ ಅವನಿಗೆ ಬಿಡು ಇರುವಾಗ ಕ್ರಾಫ್ಟ್ ಟೈಮ್ಸ್ ಮಾಡ್ತಾನೆ. ಸೊ ಇಟ್ಸ್ ಇಲ್ಲದ್ರೆ ಅವರೆಲ್ಲ ಅಷ್ಟು ಅವರಿಗೆ ಇನ್ಸ್ಪಿರೇಷನ್ ಆಗ್ತಿತ್ತೋ ಇಲ್ವಾ ಅಂತ ನನಗನ್ಸುತ್ತೆ. ಅಂದರೆ ಅವರು ಬ್ಯುಸಿ ಇರ್ತಾರಲ್ಲ, ಬಟ್ ಇದೊಂದು ಸ್ಪೇಸ್ ಇರೋದ್ರಿಂದ ಮತ್ತು ಡಿಸ್ಪ್ಲೇ ಕೂಡ ಆಗುತ್ತೆ. ಸೊ ಇಟ್ಸ್ ಅ ಗುಡ್ ಥಿಂಗ್. ಈಗ ನನ್ನ ಅಕ್ಕನ ಮಗಳು ಸಹ ಹೇಳ್ತಾ ಇದ್ದೆ, ನಾನು ಕ್ರಾಫ್ಟ್ ಐಟಮ್ಸ್ ಎಲ್ಲ ಮಾಡಿ ಅಲ್ಲಿ ಡಿಸ್ಪ್ಲೇ ತಂದು ಇಡ್ತೀನಿ ಅಂತ. ಸೊ ನಮ್ಮ ಮಾತನ್ನು ಇಲ್ಲೇ ಒಂದು ಸಣ್ಣ ಪಾಸನ್ನು ಕೊಡ್ತೀನಿ, ಒಂದು ಸಣ್ಣ ವಿರಾಮ ತಗೊಂಡು ಮಾತನ್ನು ಮುಂದುವರಿಸೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಸಣ್ಣ ವಿರಾಮದ ನಂತರ. ಮನಸ್ವಿನಿ ಮನದಾಳದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅತಿಥಿಯಾದ ಖ್ಯಾತ ಹವ್ಯಾಸ ಕಲಾವಿದೆ ಶ್ರೀಮತಿ ಗಾಯತ್ರಿ ನಾಯಕ್ ಅವರು. ಅವರೊಂದಿಗೆ ಮತ್ತಷ್ಟು ಮಾತನ್ನು ಮುಂದುವರಿಸೋಣ. ಮೇಡಮ್, ನೀವಾಗಲೇ ಮೀರಾ ಕ್ರಿಯೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಸೊ ಅದ್ರ ಬಗ್ಗೆ ಇನ್ನಷ್ಟು ವಿಷಯ ತಿಳ್ಕೊಳ್ಬೇಕು. ಮೀರಾ ನನ್ನ ತಾಯಿ ಹೆಸರು. ಹಾಂ, ಅವರು ತುಂಬ ಪ್ರೀತಿ ಮಾಡುವಂಥ ಸ್ವಭಾವ ಅವ್ರದ್ದು, ಮತ್ತು ತುಂಬ ದೇವರಲ್ಲಿ ಭಕ್ತಿ ಕೂಡ ಮೀರಾಬಾಯಿ ಥರ. ಸೊ ಅವ್ರ ಹೆಸರಲ್ಲಿ ಅದು ಮಾಡಬೇಕಂತ ನನಗೆ ಮನಸ್ಸಲ್ಲಿತ್ತು. ಮೀರಾ ಅಂದರೆ ಈಗ ಯಾವುದೇ ನಾವು ಕೆಲಸ ಮಾಡಬೇಕಾದ್ರೆ ತುಂಬ ಒಂದು ಅದರ ಬಗ್ಗೆ ಒಂದು ಡೆಡಿಕೇಶನ್ ಇರಬೇಕು, ಮತ್ತು ಡೆವೋಷನ್ ಟುವರ್ಡ್ಸ್ ಇಟ್, ತುಂಬ ಡೆವೋಷನು ಬೇಕಾಗುತ್ತೆ. ಸೊ ವಿತ್ ಡಿಟರ್ಮಿನೇಷನ್ ವಿ ಕ್ಯಾನ್ ಮೇಕ್ ಇಟ್ ಅ ಸಕ್ಸಸ್ ಅಲ್ವಾ. ಸೊ ಅದಕ್ಕೋಸ್ಕರ ಮೀರಾ ಕ್ರಿಯೇಷನ್ಸ್ ಅಂತ. ಸೊ ಮೀರಾ ಅಂದ್ರೇನೆ ಭಕ್ತಿ ಅಲ್ವಾ. ಸೊ ಭಕ್ತಿ, ಡೆಡಿಕೇಶನ್ ಆ ಹೆಸರೇ ಸೂಚಿಸುತ್ತೆ ಅಲ್ವಾ. ಸೊ ನಿಮ್ಮ ಡೆಡಿಕೇಶನ್ ಟುವರ್ಡ್ಸ್ ಏನು ಆರ್ಟ್ ಏನಿದೆಯಲ್ಲ ಅದು ತೋರಿಸಿಕೊಡುತ್ತೆ ಗ್ಯಾಲರಿಲಿ. ಮನೆಯಲ್ಲಿ ಹೇಗೆ ಸಪೋರ್ಟ್ ಇತ್ತು ಅದೆಲ್ಲ ಗ್ಯಾಲರಿ ಎಲ್ಲ ಮಾಡುವಾಗ? ತುಂಬ ಸಪೋರ್ಟ್. ಆ್ಯಕ್ಚುಲಿ ಅದು ಆ ಸ್ಪೇಸ್ ಹಾಗೆ ಯೂಸ್ ಮಾಡ್ಬೋದು ಅಂತ ಐಡಿಯಾ ಕೊಟ್ಟದೆ ನನ್ನ ಮಗ. ಅಮ್ಮ ನೀನು ಅಲ್ಲಿ ಒಂದು ಸೈಡ್ ಸ್ಟುಡಿಯೋ ಮಾಡ್ಕೊ, ಇನ್ನೊಂದು ಸೈಡ್ ಡಿಸ್ಪ್ಲೇ ಆಗತ್ತೆ ಅದು ಗ್ಯಾಲರಿ, ಮತ್ತು ಅದರ ಲೇಔಟ್ ಎಲ್ಲ ಅವನೇ ಮಾಡಿದ್ದು. ಮತ್ತು ನನ್ನ ಗಂಡ, ಮಗಳು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಎಷ್ಟು ಯಾವುದೇ ನಾವು ಆ್ಯಕ್ಚುಲಿ ಮನೇಲಿ ಸಪೋರ್ಟ್ ಇಲ್ಲದೆ ಯಾವುದು ನಾವು ಮಾಡೋಕ್ಕೆ ಕಷ್ಟ ಆಗುತ್ತೆ. ಆರ್ಟ್ ಬಗ್ಗೆ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಆಗಲಿ, ಮಕ್ಕಳಾಗಲಿ, ತುಂಬ ಒಂದು ಸಪೋರ್ಟಿವ್. ಯಾವುದೇ ಅಂದರೆ ಅವರು ಸಹ ತುಂಬ ಅಡ್ಜಸ್ಟ್ ಮಾಡಬೇಕಾಗತ್ತೆ. ನಾವು ಫ್ಯಾಮಿಲಿ ಪ್ರಯಾರಿಟಿ ಅಂತ ಹೇಳಿ ನಾವು ಕೊಟ್ಟರು ಸಹ ಪ್ರಯಾರಿಟಿ, ಅಲ್ಲಿ ಇಲ್ಲಿ ಅವ್ರದ್ದು ಅಡ್ಜಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ಅದು ಅವ್ರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನನಗೆ ಇಷ್ಟ ತನಕ ಮಾಡಿಕೊಂಡು ಏನೆಲ್ಲ ಮಾಡಿದ್ದೀನಿ ಅದು
ಮಾಡ್ಲಿಕ್ಕೆ ಈಸಿಲಿ ಮಾಡ್ಲಿಕ್ಕೆ ಆಯ್ತು. ಯಾಕಂದ್ರೆ ಅವ್ರ ಬಗ್ಗೆ ಜವಾಬ್ದಾರಿ ನೀವು ತಗೊಳ್ಳುವಾಗ ಅವರಿಷ್ಟು ಒಂದಷ್ಟು ಸಪೋರ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಸಾಧಿಸೋಕ್ಕೆ ಸಾಧ್ಯವಾಗತ್ತೆ ಅಲ್ವಾ. ಇನ್ನು ನಿಮ್ಮ ಪೇಂಟಿಂಗ್ಸನ್ನು ನಾನು ನೋಡಿದೆ ಸುಮಾರು. ಸೊ ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ ಹಾಗೆ ಸೋಷಿಯಲ್ ಮೆಸೇಜ್ ಬಗ್ಗೆ ಸೊ ಇದೆಲ್ಲ ಪೇಂಟಿಂಗನ್ನು ಮಾಡಿದ್ದೀರಿ. ಸೊ ಹೇಗೆ ಬಂತು ಈ ಥಾಟ್ಸ್ ಎಲ್ಲ? ಆ್ಯಕ್ಚುಲಿ ನಾನು ಹೇಳಿದೆ ಅಲ್ಲ, ನೇಚರಿಂದ ನನಗೆ ಇನ್ಸ್ಪಿರೇಷನ್ ಬಂದದ್ದು. ಸೊ ಫಸ್ಟ್ ನಮ್ಮದು ಗ್ರೂಪ್ ಶೋ, ಅದಕ್ಕೆ ನಾನು ಮಾಡಿರುವಂಥ ಇದು ಸಿರೀಸ್ ಏನಿದೆ ಗಾರ್ಡನ್ ಥೀಮ್ ಅಂತಲೇ ತಗೊಂಡು ಅದರಲ್ಲಿ ಗಾರ್ಡನ್ 2 ರಿಯಲಿಸ್ಟಿಕ್ 2 ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಮಾಡಿದ್ದೆ. ಮತ್ತು ಇದು ಈಗ ನಮ್ಮ ಕರ್ನಾಟಕದಲ್ಲಿ ಇರಲಿ ಎಲ್ಲ ಕಡೆ ಒಂದು ತುಂಬ ಒಂದು ಇದು ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಇದೆ ಅಲ್ಲ, ಅದು ಅವರು ಎಷ್ಟು ಚಂದ ಮಾಡಿ ಅದು ಶಿಲ್ಪಕಲೆಯಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅದು ಎಷ್ಟೋ ವರ್ಷದ ಹಿಂದೆ ಅವ್ರು ಮಾಡಿರುವಂಥದ್ದು. ಆ ಕಲಾಕಾರ ಈಗ ಇಲ್ಲದೆ ಇದ್ದರೂ ಕಲೆ ಉಳ್ಕೊಂಡಿರತ್ತೆ. ಸೊ ಹಾಗಾಗಿ ಕಲೆಗೆ ಒಂದು ಯಾವಾಗಲೂ ಅದು ಮುಂದುವರಿಯುತ್ತಾ ಹೋಗುತ್ತೆ ಅನ್ನೋದು ಒಂದು ನನಗೆ ನೋಡುವಾಗ ಅನಿಸ್ತಿತ್ತು. ಸೊ ಅದನ್ನು ಒಂದು ಕ್ಯಾಪ್ಚರ್ ಮಾಡಬೇಕು, ಅದು ಇನ್ಸ್ಪೈರ್ ಆಗುತ್ತೆ. ಮತ್ತು ಟೂರಿಸ್ಟ್ ಸ್ಪಾಟ್ ಕೂಡ ಅಲ್ಲಿ ಅಷ್ಟು ಜನ ಹೋಗಿ ಅಷ್ಟು ಚಂದ ಅವ್ರು ಮಾಡಿದ್ದಾರೆ, ನೋಡ್ತಾರೆ. ಸೊ ಐ ವಾಂಟೆಡ್ ಟು ಕ್ಯಾಪ್ಚರ್ ದ್ಯಾಟ್. ಸೊ ಹಂಪಿ, ನಮ್ಮ ಕರ್ನಾಟಕದ ಹಂಪಿ, ಅಲ್ಲಿಯ ಕೆಲವು ಸೀನ್ಸ್ ಡಿಪೆಕ್ಟ್ ಮಾಡಿ ಪೇಂಟಿಂಗ್ಸ್ ಮಾಡಿದ್ದೀನಿ. ಮತ್ತು ಐಹೊಳೆ, ಅಲ್ಲಿ ಕಾವಿಂಗ್ಸ್ ಅದರದ್ದು, ಬೇಲೂರು ಹಳೆಬೀಡು. ಸೊ ಮತ್ತು ಇದು ಬುದ್ಧ ಶಾಂತಿಯನ್ನು ಕೊಟ್ಟಿರುವಂಥ ಭಾರತ ದೇಶದ ಒಬ್ಬರು ಮಹಾನ್ ವ್ಯಕ್ತಿ. ಅವರ ಬಿಗಿನಿಂಗ್ ಹೇಗೆ ಅಂತ, ಅದು ಅವರ ತಾಯಿ ಕ್ವೀನ್ ಮಾಯಾ ಅಂತ ಅವರಿಗೆ ಒಂದು ಕನಸು ಬೀಳುತ್ತೆ. ಬೋಧಿಸತ್ವ ಅವರು 8 ದಾಡಿಯ ಬಿಳಿ ಆನೆ ರೂಪದಲ್ಲಿ ಅವರ ಗರ್ಭವನ್ನು ಪ್ರವೇಶ ಮಾಡೋದು. ಆವಾಗ 9 ತಿಂಗಳ ನಂತರ ಬುದ್ಧ ಅವರು ಹುಟ್ಟಿದ್ದು. ಸೊ ಅದು ಸೀನ್, ಅದು ಅವರಿಗೆ ಕನಸು ಬೀಳೋ ಸೀನ್ ಇರಲ್ಲ, ಅದನ್ನು ಡಿಪೆಕ್ಟ್ ಮಾಡಿ ಅದು ಒಂದು ಪೇಂಟಿಂಗ್ ಮಾಡಿದ್ದೀನಿ. ಮತ್ತು ಸೋಷಿಯಲ್ ಇಶ್ಯೂಸ್ ಅಂದರೆ ಈಗ ಆವೆ ಮಣ್ಣಿನ ಕಲಾಕೃತಿ ನಾನು ಮಾಡ್ತೀನಿ. ಅದರಲ್ಲಿ ಸೋಷಿಯಲ್ ಇಶ್ಯೂಸ್ ಈಗಿನ ನಮ್ಮ ಇದಕ್ಕೆ ಈಗ ನೇಚರ್ ತುಂಬ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೇಚರ್ ಪ್ರಕೃತಿ ಅದರದ್ದು ಒಂದು ಡಿಪೆಕ್ಟ್ ಮಾಡಿ ಒಂದು ಕಲಾಕೃತಿ ಮಾಡಿದ್ದೀನಿ ಆವೆ ಮಣ್ಣಿಂದು. ಮತ್ತು ಪಕ್ಷಿಗಳು ಈಗ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಸೇವ್ ಬರ್ಡ್ಸ್ ಅಂತ ಒಂದು, ಅಂದರೆ ಜನರಿಗೆ ಅದು ಕಲಾಕೃತಿ ನೋಡುವಾಗಲೇ ಅದ್ರ ಬೇಗ ಮನ ಮುಟ್ಟತ್ತೆ, ಮೆಸೇಜ್ ಹೋಗಬೇಕು. ನಾವು ಟೆಕ್ಸ್ಟಲ್ಲಿ ಹೇಳೋದಕ್ಕೂ ಅದು ಒಂದೇನೋ ಒಂದು ಆರ್ಟ್ ನೋಡಿದಾಗ ಬೇಗ ಒಂದು ಸಾಮಾನ್ಯ ಜನರು ಅದನ್ನು ಗ್ರಹಿಸ್ಬೋದು. ಕರೆಕ್ಟ್. ಅಂದರೆ ಕಲಾಕೃತಿ ಅಂದರೆ ಹೇಗಿರ್ಬೇಕಂದ್ರೆ ಅದು ಮಾತಾಡಬೇಕು ಜನರ ಜೊತೆ. ಓನ್ಲಿ ದೆನ್ ಇಟ್ಸ್ ಇಫೆಕ್ಟ್. ಒಳ್ಳೆ ಕಲಾಕೃತಿ. ಸೊ ಏನಾದರೂ ಇರ್ಬೋದು, ಅದು ಬ್ಯೂಟಿಯಲ್ಲೂ ಮಾತಾಡುತ್ತೆ, ಮೆಸೇಜು ಕೊಡುತ್ತೆ, ಸ್ಟೋರಿ ಇರ್ಬೋದು, ತುಂಬ ವಿಷಯ. ಇದು ಸೋಷಿಯಲ್ ಇಶ್ಯೂಸ್ ಹೀಗೆ ನಾವು ಮಾಡಿದ್ರಿಂದ ಅದು ಮೆಸೇಜ್ ಈಸಿಲಿ ಮತ್ತು ಅದು ಹೋಗುತ್ತೆ ನೋಡುವಾಗ. ಸೊ ಆ ದೃಷ್ಟಿಯಲ್ಲಿ ಅಂಥ ಒಂದು ಕಲಾಕೃತಿಯನ್ನು ನಾನು ಮಾಡಿದ್ದೀನಿ. ನೀವು ಹೇಳಿದ್ರಿ ಕೆಲವು ಕಲೆಗಳು ಸ್ಟೋರಿನ ಡಿಪಿಕ್ಟ್ ಮಾಡುವಂಥದ್ದು. ಸೊ ಆ ಸ್ಟೋರಿನ ಕೆಲವೊಂದು ಹೇಗೆ ಅಂದರೆ ಒಂದು ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ರೀತಿಯಲ್ಲಿ ನೀವು ಅದು ಪೇಂಟ್ ಮಾಡ್ತೀರಾ, ಅಥವಾ ಹೇಗೆ ನಿಮ್ಮದೇ ಥಾಟ್ಸ್ ಬೇರೆ ಇರತ್ತಾ, ಅದನ್ನು ಅರ್ಥ ಮಾಡಿಸ್ಬೇಕಾಗತ್ತಾ ಹೀಗೆ ಅಂತ? ಕೆಲವೆಲ್ಲ ಬೇಗನೆ ಅರ್ಥ ಆಗುತ್ತೆ. ರಿಯಲಿಸ್ಟಿಕ್ ಪೇಂಟಿಂಗ್ಸ್ ಎಲ್ಲ ಏನಾಗುತ್ತೆ ಅಂದರೆ ಅದು ಜನರಿಗೆ ಬೇಗ ಅರ್ಥ ಆಗುತ್ತೆ. ಆಬ್ಸ್ಟ್ರಾಕ್ಟ್ಸ್ ಅದು ಏನು ಅಂದರೆ ಆಬ್ಸ್ಟ್ರಾಕ್ಟ್ಸ್ ಅಂದರೆ ಎಷ್ಟು ರೀತಿಯಲ್ಲೂ ನಾವು ಅರ್ಥ ಮಾಡ್ಕೋಬೋದು. ಅದು ಅದರಲ್ಲಿ ಒಂದು ಇಮ್ಯಾಜಿನೇಷನ್ ಎಷ್ಟಿರತ್ತಂದರೆ ನಮ್ಮ ಮಾಡೋರು ಮಾತ್ರ ಅಲ್ಲ, ನೋಡೋರ ಇಮ್ಯಾಜಿನೇಷನ್ನು ಅಲ್ಲಿ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣ್ಬೋದು, ಅದಕ್ಕೆ ಲಿಮಿಟ್ ಇಲ್ಲ. ನನಗೆ ಕಾಣೋ ಹಾಗೆ ಇನ್ನೊಬ್ರಿಗೆ ಕಾಣ್ಬೇಕಂತಿಲ್ಲ. ಸೊ ರಿಯಲಿಸ್ಟಿಕ್ ಅಂದರೆ ಅದು ಅದರಲ್ಲೂ ಬ್ಯೂಟಿ ಇದೆ, ಅದರಲ್ಲೂ ಬೇರೆ ಬೇರೆ ಥರ ನೋಡ್ಬೋದು. ಒಂದು ಪರ್ಸೆಪ್ಷನ್ ಅಂತ ನಾವೇನು ದೃಷ್ಟಿಕೋನ ಇದೆಯಲ್ಲ, ಬೇರೆ ಬೇರೆ ಇರುತ್ತೆ ಜನರದ್ದು. ಸೊ ತುಂಬ ರೀತಿಯಲ್ಲಿ ನೋಡ್ಬೋದು. ಮ್ಯೂರಲ್ ಆರ್ಟ್ ಮಾಡ್ತೀನಿ ನಾನು. ಅದರಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಒಬ್ಬರು ಅದು ನೋಡಿದ ಕೂಡಲೇ ಹೇಳಿದರು, ಅದು ಸೀರೀಸ್ ಆಫ್ 2 ಪೇಂಟಿಂಗ್ಸ್ ನೋಡಿ ಅವ್ರು ಹೇಳಿದ್ರು, ಇದು ನೋಡುವಾಗ ನನಗೆ ಅದು ಕನ್ನಡ ಮೂವಿದ ಹಳೆ ಹಾಡಿದೆಲ್ಲ ಮೂಡಲ ಮನೆ, ಅದು ನೆನಪಾಗ್ತಾ ಇದೆ.
ನಾನು ನೋಡುವಾಗ ಹೌದು ಅದ್ರಲ್ಲಿ ಬಂದಿರೋ ವಿಷಯ ಎಲ್ಲ ಫುಲ್ ಅದ್ರಲ್ಲಿ ಬಂದಿದೆ. ಅಂದ್ರೆ ನೋಡಿ ಅದು ಸಕ್ಸಸ್. ನನ್ಗೆ ಅದು ಖುಷಿ ಆಯ್ತು. ಏನಂದ್ರೆ ನಾನು ಮಾಡಿರೋದು ಅವರ ವ್ಯೂ ಅಲ್ಲಿ ಸಹ ನೀವು ನೋಡ್ದಂಗೆ ಆಯ್ತು. ಬಹುಶಃ ನೀವು ಗಮನಿಸಿರ್ಲಿಲ್ಲ ಅನ್ಸುತ್ತೆ. ಅದು ಏನಾಗತ್ತೆ, ನಾವು ಇಮ್ಯಾಜಿನೇಷನ್ ಅಲ್ಲಿ ಅಂದ್ರೆ ಅಷ್ಟು ನಮ್ಮ ಒಳಗಿಂದ ಅದು ಆಳವಾಗಿ ಇದ್ದು ಹೊರ ಹೊಮ್ಮೋದಲ್ಲ. ಕೆಲವೆಲ್ಲ ಅರಿವಾಗ್ಬೋದು, ಕೆಲವು ಆಗದೆ ಇರ್ಬೋದು, ಬಟ್ ಅದು ಅಲ್ಲಿ ಬಂದಿದೆ, ಅವ್ರಿಗೆ ಕಂಡಿತ್ತಲ್ಲ. ಸೊ ದಟ್ ಮೇಡ್ ಮಿ ವೆರಿ ಹ್ಯಾಪಿ. ಇನ್ನು ಮುಖದ ಭಾವನೆಗಳನ್ನ ಕಲೆಯಲ್ಲಿ ಮೂಡಿಸುವಂಥದ್ದು ಅದು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಅಲ್ವಾ? ಚಾಲೆಂಜಿಂಗ್ ಅಂದ್ರೆ ಅದು ನಾವು ಹೇಗೆ ಬಯಸ್ತೀವಿ ಅದು ಹಾಗೆ ಬರಬೇಕು. ಅಂಡ್ ಇಟ್ ಶುಡ್ ಬಿ ಎಫೆಕ್ಟಿವ್. ಅಂದ್ರೆ ನೋಡೋರಿಗೂ ಅದು ಫೀಲ್ ಆಗ್ಬೇಕಲ್ಲ. ಕರೆಕ್ಟ್ ಕರೆಕ್ಟ್. ಈಗ ಲೇಡೀಸ್ ಗ್ರೂಪ್ ಅಂತ ನಾನು ಒಂದು ಆವೆ ಮಣ್ಣಿನ ಕಲಾಕೃತಿಯಲ್ಲಿ ಲೇಡೀಸ್ ಗ್ರೂಪ್ ಮಾಡಿದ್ದೀನಿ. ಹೆಣ್ಣು ಒಂದು ಇಟ್ಸ್ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ನೇಚರ್ ಅಲ್ವಾ? ಕರೆಕ್ಟ್. ಮತ್ತೆ ನಮ್ಮಲ್ಲಿ ಫೈನರ್ ಎಮೋಷನ್ಸ್, ಫೀಲಿಂಗ್ಸು ಅದೆಲ್ಲ ಇದೆ. ಮತ್ತೆ ಭಾವನೆಗಳನ್ನು ವ್ಯಕ್ತ ಮಾಡೋದು, ಎಕ್ಸ್ಪ್ರೆಷನ್ಸ್ ತೋರಿಸೋದು, ಅದು ಹೆಣ್ಣಿನ ಒಂದು ಸ್ಟ್ರಾಂಗ್ ಪಾಯಿಂಟ್. ಕರೆಕ್ಟ್. ಎಲ್ಲ ಸಿಚುಯೇಷನ್ಸ್ ನಾವು ಹಾಗೆ ಹ್ಯಾಂಡಲ್ ಮಾಡ್ತೀವಿ. ಫೈನ್ ಇದರಲ್ಲಿ ಎಮೋಷನ್ಸ್ ಯೂಸ್ ಮಾಡಿ ನಾವು ಯೂಸ್ ಮಾಡ್ತೀವಿ. ಅದು ಏನು ಅಂದರೆ ಬೇರೆ ಬೇರೆ ಕಲಾಕೃತಿ ಲೇಡೀಸ್ ಗ್ರೂಪಲ್ಲಿ ಒಬ್ಬೊಬ್ಬರ ಮುಖದ ಮೇಲೆ ಒಂದೊಂದು ಎಕ್ಸ್ಪ್ರೆಷನ್ ಇದೆ. ಆ ಎಕ್ಸ್ಪ್ರೆಷನ್ ಇಟ್ ಶೋಸ್ ದ ಅವರ ಲೈಫ್ ಬಗ್ಗೆ ಏನು ಅವ್ರದ್ದು ಆಟಿಟ್ಯೂಡ್ ಇದೆ ಅದು ತೋರಿಸುತ್ತೆ. ಒಬ್ರದ್ದು ಶಿ ಈಸ್ ವೆರಿ ಸೊಫಿಸ್ಟಿಕೇಟೆಡ್, ಸೆಲ್ಫ್ ಕಾನ್ಫಿಡೆಂಟ್, ಅಂದರೆ ಅವಳ ಆ ರೀತಿಯ. ಇನ್ನೊಬ್ಳು ಸ್ವಲ್ಪ ಆಟಿಟ್ಯೂಡ್ ಇದೆ, ಗೋ ಗೆಟರ್ ಟೈಪ್ ಹಾಗೆ. ಇನ್ನೊಬ್ಳು ಸ್ವಲ್ಪ ಶಾಂತತೆ, ಇನ್ನೊಬ್ಳು ಶಿ ಹಸ್ ಆಕ್ಸೆಪ್ಟೆಡ್ ಲೈಫ್, ಅಂದರೆ ಬ್ಯಾಲೆನ್ಸಲ್ಲಿದ್ದಾಳೆ ಹಾಗೆ. ಒಂದು ಇದು ಬೇರೆ ಬೇರೆ ಹೆಂಗಸರಲ್ಲಿ ನಾವು ನೋಡ್ಬೋದು, ಇಲ್ಲ ಒಂದೇ ಹೆಣ್ಣಲ್ಲೂ ಇದೆಲ್ಲ ಒಂದು ನಾವು ಕಾಣ್ಬೋದು. ಸೊ ಆ ರೀತಿಯಾಗಿ ಒಂದು ಲೇಡೀಸ್ ಗ್ರೂಪ್ ಮಾಡಿದ್ದೀವಿ. ಆವೆ ಮಣ್ಣಿನಲ್ಲಿ ಮಾಡಿರುವಂಥದ್ದು. ಆವೆ ಮಣ್ಣಿನಲ್ಲಿ ಎಕ್ಸ್ಪ್ರೆಷನ್ ತರೋದು ಸ್ವಲ್ಪ ಕಷ್ಟ, ಯಾಕಂದರೆ ಇಟ್ಸ್ ಆ ಮೀಡಿಯಮೇ ಹಾಗೆ. ನಾವು ಹೇಳಿದಾಗ ಅದು ಕೇಳಲ್ಲ. ನಾವು ಮಾಡುವಾಗ ಒಂದಿರುತ್ತೆ, ಡ್ರೈ ಆಗುವಾಗ ಬೇರೆನೇ ಆಗೋ ಚಾನ್ಸ್ ಇರುತ್ತೆ. ಸೊ ಇಟ್ಸ್ ಮಚ್ ಮೋರ್ ಚಾಲೆಂಜಿಂಗ್ ಅದರಲ್ಲಿ ಆವೆ ಮಣ್ಣು ಇದರಲ್ಲಿ ಕಲಾಕೃತಿ ಮಾಡುವಾಗ. ಇನ್ನು ಮಾಡುವಾಗ ಕೆಲವೊಂದ್ಸಲ ಹೆಚ್ಚು ಕಮ್ಮಿ ಆಗುವಂಥದ್ದು, ಈವನ್ ಪೇಂಟ್ ಮಾಡುವಾಗ ಹೆಚ್ಚು ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ. ಅದು ಕರೆಕ್ಷನ್ ಮಾಡೋದು ಒಂದು ಟ್ಯಾಲೆಂಟ್ ಅಂತ. ಅದು ಒಂದು ಚಾಲೆಂಜ್. ಆ ಥರ ಏನಾದ್ರು ನಿಮಗೆ ಆಗಿದೆಯಾ? ಆಗತ್ತೆ, ಕೆಲವೊಮ್ಮೆ ಆಗತ್ತೆ. ಬಟ್ ಅದು ನಾವು ಪುನಃ ನೋಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಾನು ಮಾಡ್ತೀನಿ ಹಾಗೆ. ಅಂದರೆ ಅದು ಹಾಗೆ ಆಗತ್ತೆ. ಅಂದರೆ ಪೇಂಟ್ ಕೂಡ ನಾವು ಹೇಳಿದಾಗ ಎವ್ರಿ ಟೈಮ್ ಕೇಳಬೇಕಂತಿಲ್ಲ. ಸೊ ಆಗತ್ತೆ. ಅದು ಸಹ ನಮಗೆ ಬರಬೇಕು ಮಾಡಲಿಕ್ಕೆ. ಸೊ ಎಷ್ಟು ಹವ್ಯಾಸವನ್ನು ಒಳಗೊಂಡಿದ್ದೀರಿ ನೀವು. ಸೊ ಹವ್ಯಾಸ ಎಲ್ಲೋ ಒಂದು ಕಡೆ ನಿಮಗೆ ಕಾನ್ಫಿಡೆನ್ಸ್, ಕಾನ್ಸಂಟ್ರೇಷನ್ ಎಲ್ಲ ತಂದುಕೊಟ್ಟಿದೆ ಅಲ್ವಾ? ಸೊ ಅದು ಹೇಗೆ ನಿಮ್ಮ ಜೀವನದಲ್ಲಿ ಹೇಗೆ ಪ್ರಾಮುಖ್ಯತೆ ಹೊಂತು? ಆ್ಯಕ್ಚುಲಿ ನಾನು ಹೋಮ್ ಮೇಕರ್, ನನ್ನ ಫ್ಯಾಮಿಲಿ, ನನ್ನ ಮನೆ ಅಷ್ಟೇ ಒಂದು ಚೌಕಟ್ಟಲ್ಲಿ ಇದ್ದೆ. ಬಟ್ ಈಗ ಹೇಗಾಗಿದೆ ಅಂದರೆ ಐ ಹ್ಯಾವ್ ಕಮ್ ಔಟ್. ಒಂದು ಸ್ಟೆಪ್ ನಾನು ತೊಗೊಂಡಿದ್ದೀನಲ್ಲ, ಸೊ ಐ ಹ್ಯಾವ್ ಕಮ್ ಔಟ್. ಹಾಗೆ ಮಾಡಿದ್ರಿಂದ ಅದು ನನಗೆ ಅದು ನಾನು ಮಾಡ್ಬೋದು ಅಂತ ಕೂಡ ನಾನು ಸ್ವಲ್ಪ ವರ್ಷದ ಹಿಂದೆ ಆದರೆ ಐ ವುಡ್ ನಾಟ್ ಹ್ಯಾವ್ ಥಾಟ್ ಆಫ್ ಇಟ್. ಅದು ಕೂಡ ಆರ್ಟ್ ಫೀಲ್ಡಲ್ಲಿ. ಸೊ ನಾನು ಇದರಿಂದಾಗಿ ನನಗೆ ಒಂದು ನನ್ನ ಲೈಫಲ್ಲಿ ಒಂದು ಡೈರೆಕ್ಷನ್ ಸಿಕ್ಕಿದೆ. ಅದು ಸೆಲ್ಫ್ ಕಾನ್ಫಿಡೆನ್ಸೇ ಬೇರೆ ಅದರದ್ದು. ಅಂದರೆ ನಾನು ಮಾಡ್ತಾ ಇದ್ದೀನಿ, ಅದು ನನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಐ ಆಮ್ ಡೂಯಿಂಗ್ ಐ ಆಮ್ ಸೊ ಹ್ಯಾಪಿ ಅಬೌಟ್ ಇಟ್. ಬೇಸಿಕ್ಲಿ ಏನಂದರೆ ನಾವು ಏನು ಮಾಡ್ತಿದ್ದೀವಿ ಅದರಲ್ಲಿ ನಮಗೆ ಖುಷಿ ಇರಬೇಕು. ಖುಷಿ ಇರೋದನ್ನು ನಾವು ಮಾಡ್ತಾ ಇದ್ರೆ ಅದೇ ನಮಗೆ ಒಂದು ಡೈರೆಕ್ಷನ್ ಕೊಡ್ತಾ ಇದ್ರೆ ಇನ್ನೇನು ಬೇಕು. ಬಹುಶಃ ಏನೋ ಕೆಲಸ ಮಾಡುವಾಗೂ ಸಮೇತ ನಾವು ಅದು ಖುಷಿ ಇದ್ರೆ ಅವಾಗ್ಲೂ ಸಹ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಅದು ಆಗುತ್ತೆ. ಅಂದರೆ ಒಂದು ಪೇಂಟಿಂಗ್ ಅಲ್ಲಿ ಇರುವಾಗ ಅದ್ರಲ್ಲಿ ಮುಳುಗಿ ಹೋಗ್ತೀನಿ ನಾನು. ಅಂದರೆ ಅಷ್ಟು ಯಾರಾದರೂ ಮಾತಾಡಿದ್ರು ನಾನು ಕೆಲವು ಸತಿ ಐ ಡೋಂಟ್ ರೆಸ್ಪಾಂಡ್. ಅಂದರೆ ಕರೆಕ್ಟ್ ಆಗಿ ಮನೇಲಿ ಏನಾಗುತ್ತೆ, ಮನೆ ಕೆಲಸ ಇರುತ್ತಲ್ಲ, ಅದು ಬಿಟ್ಟೇನು ಪೇಂಟಿಂಗ್ ಮಾಡೋಕ್ಕಾಗಲ್ಲ. ಪೇಂಟಿಂಗ್ ಮಾಡ್ತಾ ಇರುವಾಗ ಅದು ಒಂದೆರಡು ದಿನದಲ್ಲಿ ಆಗಲ್ಲ, ಕೆಲವು ದಿನ ತಗೊಳುತ್ತೆ. ಆವಾಗ ಮನೆ ಕೆಲಸ ಎಲ್ಲ ಬೇಗ ಅಂದರೆ ತಲೆಯಲ್ಲೆಲ್ಲ ಪೇಂಟಿಂಗೇ ಇರುತ್ತೆ. ಕೆಲಸ ಮಾಡ್ತಿದ್ರು ನನ್ನ ಫೋಕಸ್ ಪೇಂಟಿಂಗ್ ಮೇಲೆ ಇರುತ್ತೆ. ಬೇಗ ಮುಗಿಸಿ ಪೇಂಟಿಂಗ್ ಮಾಡೋದು, ಅದರ ಮತ್ತೆ ಹೊರಗಿನ ಪ್ರಪಂಚದ್ದು ಒಂದು ಟಚ್ಚೇ ಇರಲ್ಲ, ಅದರಲ್ಲೇ ಮುಳುಗಿರ್ತೀನಿ. ಅಂದರೆ ಅಷ್ಟು
ಪೇಂಟಿಂಗ್ ಮುಗ್ದ ಮೇಲೆ ಹೊರಗೆ ಬಂದರೆ ಓ ಏನಾಗ್ತಿದೆ ಅಂತ ಹಾಗೆ ಒಂಥರ ಮೆಡಿಟೇಷನ್ ಅನ್ಬೋದಲ್ವಾ? ಎಕ್ಸಾಕ್ಟ್ಲಿ, ಅದು ಮೆಡಿಟೇಷನ್. ಅಂದರೆ ನಾನು ಮೆಡಿಟೇಷನ್ ಮಾಡ್ತೀನಿ ರೆಗ್ಯುಲರ್, ಪ್ರಾಣಾಯಾಮ, ಧ್ಯಾನ. ಒಂದು 3 years ಬ್ಯಾಕ್ ನಾವು ಒಟ್ಟಿಗೆ ನಾವು 4 ಜನ ಇಲ್ಲೇ ಉಡುಪಿಯಲ್ಲಿ ಸಿದ್ಧ ಸಮಾಧಿ ಯೋಗ SSY ಅದರದ್ದು ಸತೀಶ್ ಗುರುಜಿ ಅವರು ಜ್ಞಾನ ಜ್ಯೋತಿ ಮಂದಿರ ಶೃಂಗೇರಿ ಅವರು ಇಲ್ಲಿ ಉಡುಪಿಯಲ್ಲಿ ಕ್ಲಾಸ್ ಮಾಡಿದಾಗ ನಾವು ಹೋಗಿ ಅದು ಕೋರ್ಸ್ ಮಾಡಿದ್ದು. ಸೊ ಹಾಗಾಗಿ ಅಲ್ಲಿ ತುಂಬ ವಿಷಯಗಳನ್ನು ಕಲೀಲಿಕ್ಕೆ, ಅಂದರೆ ಅವರು ಜಸ್ಟ್ ಪ್ರಾಣಾಯಾಮ ಧ್ಯಾನ ಅಂತಲ್ಲ, ವೇ ಆಫ್ ಲೈಫ್ ನಮ್ಮದು, ಹೇಗೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡ್ಬೋದು, ಅದೆಲ್ಲ ಒಂದು ಟ್ರ್ಯಾಕಿಗೆ ತಂದರು. ಇಟ್ ವಾಸ್ ಅನದರ್ ಟರ್ನಿಂಗ್ ಪಾಯಿಂಟ್ ನಮ್ಮ ಲೈಫಲ್ಲಿ. ಮತ್ತು ಅದರ ಜೊತೆ ನಾನು ಕನೆಕ್ಷನ್ ಇಟ್ಕೊಂಡಿದ್ದೀನಿ. ಈಗ ನಾವು ಇನ್ನೂ ಅದು ಫಾಲೋ ಮಾಡ್ತಾಯಿದ್ದೆ. ಅದು ಅಡ್ವಾನ್ಸ್ ಅವರು ಕೋರ್ಸಸ್ ಎಲ್ಲ ಮಾಡ್ತಾರಲ್ಲ, ಅದು ನಾವು ಕೋರ್ಸಸ್ ಎಲ್ಲ ಮಾಡ್ತಾಯಿದ್ದೀವಿ. ದಟ್ ಹ್ಯಾಸ್ ಹೆಲ್ಪ್ ಅಸ್ ಅ ಲಾಟ್. ಮತ್ತು ಸೊ ಮೆಡಿಟೇಷನ್ ನಾನು ಮಾಡ್ತೀನಲ್ಲ, ಇವನ್ ದಿಸ್ ಇಸ್ ಮೆಡಿಟೇಷನ್, ಅಂದರೆ ವಿ ಫರ್ಗೆಟ್ ದ ವರ್ಲ್ಡ್. ಹಾಗೆ ಮತ್ತು ಇನ್ನೊಂದು ಏನು ನಾನು ಹೇಳಿ ಬಯಸ್ತೇನೆ ಅಂದರೆ, ಸದ್ಭಾವನಾ ಸೇವಾ ಟ್ರಸ್ಟ್ ಅಂತ ನಮ್ಮ ಸತೀಶ್ ಗುರುಜಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅದು ಜನರ ಒಂದು ವೇ ಆಫ್ ಲೈಫ್ ಇದೆಲ್ಲ ಒಂದು ಇಂಪ್ರೂವ್ ಮಾಡಲಿಕ್ಕೆ, ಮತ್ತು ನಮ್ಮ ಕಲ್ಚರ್ ಈಗ ಮಾಡರ್ನ್ ಇದರಲ್ಲಿ ಕೆಲವೆಲ್ಲ ಬಿಟ್ಟು ಹೋಗ್ತಾ ಇದೆ. ಸೊ ಅದರ ಪರಿಚಯ ಮತ್ತು ಟಚ್ ಇಡೋದಕ್ಕೆ ಜನ ಇರ್ಬೋದು, ಅಡಲ್ಟ್ಸ್ ಇರ್ಬೋದು, ಮಕ್ಕಳು ಇರ್ಬೋದು, ಅವರಿಗೆ ಒಂದು ಅದರ ಬಗ್ಗೆ ಪರಿಚಯ ಕೊಡಲಿಕ್ಕೆ. ಮತ್ತು ನಾವು ವರ್ಕ್ಶಾಪ್ಸ್ ಎಲ್ಲ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಈಗ ಕೆಲವೆಲ್ಲ ವರ್ಕ್ಶಾಪ್ಸ್ ಆಯಿತು, ರಂಗೋಲಿ ಮತ್ತು ಆವೆ ಮಣ್ಣಿನ ಕಲಾಕೃತಿ ಮಾಡೋದಿರಲಿ ಅದೆಲ್ಲ, ಮತ್ತು ಹೆಲ್ತ್ ಬಗ್ಗೆನೂ ಈಗ ವರ್ಕ್ಶಾಪ್ಸ್ ಹಾಗೆಲ್ಲ ತುಂಬ ಒಂದು ಒಳ್ಳೆಯ ಒಂದು ವಿಚಾರ. ಅದು ಜನರದ್ದು ವೇ ಆಫ್, ಅಂದರೆ ಕಂಪ್ಲೀಟಾಗಿ ಒಂದು ಜನರಿಗೆ ವೇ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಕಲಿಬೇಕಂತಿದ್ರೆ ಅಲ್ಲಿ ಬಂದು ಕಲಿಯೋ ಒಂದು ಅವಕಾಶ ಅಲ್ಲಿ ಸಿಗುತ್ತೆ ಜನರಿಗೆ, ಆ ರೀತಿ. ಮತ್ತು ಪೇಂಟಿಂಗ್ ಮಾಡುವಾಗ ಒಂದು ಈ ಸ್ಟೇಟು, ಇನ್ನೊಂದು ನಾನು ಮ್ಯೂಸಿಕ್ ಹಾಕಿ ಕೂಡ ಪೇಂಟಿಂಗ್ ಎಲ್ಲ ಮಾಡ್ತೀನಿ. ಆವಾಗ ಅದರ ಜೊತೆ ಜೋರು ಹಾಡ್ತಾ ಇರ್ತೀನೋ ಏನೋ ಹಾಗೆ ಅನ್ಸುತ್ತೆ, ಅದು ಸಹ ನಡೆಯುತ್ತೆ. ಎರಡನ್ನೂ ಜೊತೆ ಆಗಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾವು ಮಾಡ್ತಿರುವಾಗ ಅದು ಬೇರೆನೇ ಲೋಕ. ಅದು ಇಮ್ಯಾಜಿನೇಷನ್ ಏನಿರುತ್ತೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಆವೆ ಮಣ್ಣಿನ ಕಲಾಕೃತಿ ರಚನೆಯನ್ನು, ಅಂದರೆ ಇದು ಟೆರೆಕೋಟಾ ಆರ್ಟ್ ವರ್ಕ್, ಅದರ ತರಬೇತಿಯನ್ನು ಚಿತ್ರಾಲಯ ಆರ್ಟ್ ಗ್ಯಾಲರಿಯ ವೆಂಕಿ ಪಲಿಮಾರ್ ಅವರ ಬಳಿ ಪಡೆದಿದ್ದೇನೆ. ಅವರ ಸತತವಾದ ಒಂದು ಮಾರ್ಗದರ್ಶನ ಮತ್ತು ಹೋಲ್ ಹಾರ್ಟೆಡ್ ಸಪೋರ್ಟ್ ಏನಿದೆ ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ನಿಮ್ಮ ಹವ್ಯಾಸ ಎಷ್ಟು ಪ್ರಮುಖವಾಗಿದೆ, ಹೇಗೆ ನಿಮಗೆ ಉಪಯೋಗ ಆಯಿತು, ಅದ್ರ ಬಗ್ಗೆ ಕಂಪ್ಲೀಟ್ ಹೇಳಿದ್ರಿ ನೀವು. ಸೊ ಪ್ರತಿಯೊಬ್ಬರಿಗೂ ಇರಲೇಬೇಕು ಅಲ್ವಾ? ಸೊ ಇನ್ನಷ್ಟು ಮಾತಾಡೋಣ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಸಣ್ಣ ವಿರಾಮದ ನಂತರ. ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಖ್ಯಾತ ಕಲಾವಿದೆ ಗಾಯತ್ರಿ ನಾಯ್ಕ್ ಅವರು. ಅವರೊಂದಿಗೆ ಇನ್ನಷ್ಟು ಮಾತನ್ನು ಮುಂದುವರ್ಸೋಣ ಬನ್ನಿ. ಮೇಡಮ್, ನೀವು ಹೇಳ್ತಿದ್ರಿ, ಸೊ ಹವ್ಯಾಸದ ಬಗ್ಗೆ ಹೇಳ್ತಿದ್ರಿ, ಹೇಗೆಲ್ಲ ಅದನ್ನು ಒಳಗೊಂಡ್ರಿ, ಅದರಿಂದ ಏನೆಲ್ಲ ಉಪಯೋಗ ಆಯಿತು, ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರಿ. ಇನ್ನು ಪೇಂಟ್ ಅಂತ ಬಂದಾಗ ಎಷ್ಟು ರೀತಿ ಪೇಂಟಿಂಗ್ಸನ್ನು ನಾವು ನೋಡ್ಬೋದು, ಎಷ್ಟು ರೀತಿ ನೀವು ಮಾಡ್ತೀರಿ, ಏನೆಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಒಂಚೂರು ಪರಿಚಯ ಮಾಡಿ. ತುಂಬ ಮೀಡಿಯಮ್ಸ್ ಇದೆ. ಈಗ ಚಾರ್ಕೋಲ್ ಮಾಡ್ಬೋದು, ಆಯಿಲ್ ಪೇಸ್ಟಲ್ಸ್ ಮಾಡ್ಬೋದು, ಮತ್ತು ವಾಟರ್ ಕಲರ್ಸ್, ಆಕ್ರಿಲಿಕ್ ಪೇಂಟ್ಸ್, ಆಯಿಲ್, ಹಾಗೆ ತುಂಬ ನಮೂನೆ ಮೀಡಿಯಮ್ಸ್ ಇದೆ. ಅವರವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಮಾಡ್ತಾರೆ ಜನ. ನಾನು ಚಾರ್ಕೋಲ್ ಮಾಡ್ತೀನಿ, ಮತ್ತು ವಾಟರ್ ಕಲರ್ಸ್, ಆಕ್ರಿಲಿಕ್, ಮತ್ತು ಇದು ಆವೆ ಮಣ್ಣಿನ ಕಲಾಕೃತಿ, ಇಷ್ಟೆಲ್ಲ ನಾನು ಮೀಡಿಯಮ್ಸ್ ಯೂಸ್ ಮಾಡ್ತೀನಿ. ಮತ್ತು ಮಲ್ಟಿಮೀಡಿಯಾ ಅದರಲ್ಲೂ ಮಾಡ್ತಾ ಇದ್ದೀನಿ. ಏನೆಲ್ಲ ವಸ್ತುಗಳನ್ನು ಉಪಯೋಗಿಸ್ತೀರಿ? ಅದಕ್ಕೆ ಬೇಕಾಗಿರುವಂಥದ್ದು ಸಪ್ರೇಟ್ ಪೇಂಟ್ ಅಂತಲೇ ಇರುತ್ತಾ? ಹೀಗೆ ಅದು ಎಲ್ಲೂ ಸಿಗುತ್ತೆ ನಮಗೆ ಸ್ಟೇಷ್ನರಿ ಶಾಪ್ಸಲ್ಲಿ, ಆರ್ಟ್ ಸಪ್ಲೈಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ
ಈಗ ತುಂಬ ನಮೂನೆ ಬಂದಿದೆ ಆ್ಯಕ್ಚುಲಿ. ಬೇರೆ ಬೇರೆ ಕಂಪನಿದು ಎಲ್ಲ ವಾಟರ್ ಕಲರ್ಸ್ ಇರಲಿ, ಆಕ್ರಿಲಿಕ್ ಇರಲಿ. ಸೊ ಅದರ ಡಿಫ್ರೆಂಟ್ ಇದು ನಮಗೆ ಯಾವ ಥರ ಬೇಕು ಎಲ್ಲ ಸಿಗುತ್ತೆ. ಮತ್ತು ಬೇರೆ ಬೇರೆ ನಾವು ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡುವಾಗ ಅದಕ್ಕೆ ಒಂದು ಸಪೋರ್ಟ್ ಆಗುವಂಥದ್ದು ಆರ್ಟ್ ಸಪ್ಲೈಸ್ ಕೂಡ ಸಿಗುತ್ತೆ. ಸೊ ನಾವು ಅದನ್ನು ಯೂಸ್ ಮಾಡಿ ಬೇಸಿಕ್ಲಿ ಏನಂದರೆ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಮೀಡಿಯಮ್ ಯಾವುದೇ ಇರಲಿ, ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಇನ್ನು ಪುಟ್ಟ ಮಕ್ಕಳಂತ ಬಂದರೆ ಕಲರ್ಸ್ ಅಂದರೆ ತುಂಬಾ ಪ್ರೀತಿ ಅವರಿಗೆ. ಸೊ ಅವ್ರಿಗೆ ಹೇಗೆ ಪೇರೆಂಟ್ಸ್ ಆಗಿ ನಾವು ಗೈಡ್ ಮಾಡಬೇಕು ಅಂತ ನೀವು ಹೇಳ್ತೀರಿ? ಬೇಸಿಕ್ಲಿ ಏನಂದರೆ ಮಕ್ಕಳಿಗೆ ಒಂದು ಅವರ ಕಾನ್ಫಿಡೆನ್ಸ್ ನಾವು ಬಿಲ್ಡಪ್ ಮಾಡಬೇಕು. ಯಾವುದೇ ವಿಷಯ ಇರಲಿ, ಆರ್ಟ್ ಇರಲಿ, ಯಾವುದೇ, ಅದು ಅವ್ರು ಮಾಡುವಾಗ ಫಸ್ಟ್ ಮಾಡ್ತಾರಲ್ಲ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಯಾರದ್ದು ಇವನ್ ಈಗಲೂ ನಾವೇನಾದರೂ ಹೊಸ್ತು ಮಾಡುವಾಗ ಮಿಸ್ಟೇಕ್ ಆಗುತ್ತೆ. ಅದು ನಾವು ತುಂಬ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಡಬೇಕು. ಅವರಷ್ಟಕ್ಕೇನು ಮಾಡ್ತಾರೆ, ಅದರಲ್ಲಿ ಅವರಿಗೆ ಇಂಟ್ರೆಸ್ಟ್ ಬರ್ತದೆ, ಅದು ಖುಷಿ ಕೊಡುತ್ತೆ. ಆವಾಗ ಆ ಮಗು ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ರೆಡಿ ಆಗುತ್ತೆ. ಫಸ್ಟೇ ನಾವು ಇದು ಸರಿ ಇಲ್ಲ, ಇದು ಹೀಗೆ ಮಾಡಬೇಕು, ಆವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಅದು ಇಫೆಕ್ಟ್ ಆಗುತ್ತೆ. ಮತ್ತು ಅದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋದ್ರೆ ಅವರು ಕಂಟಿನ್ಯೂ ಮಾಡೋ ಚಾನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಏನಂದರೆ ಅವರಿಗೆ ಅದು ಇಟ್ ಶುಡ್ ಬಿ ಫನ್. ಮತ್ತೇನಾದರೂ ಮ್ಯಾಗ್ಝಿನ್ಸ್, ಅದು ಸ್ಟೋರಿ ಬುಕ್ಸ್, ಅದರಲ್ಲಿರುವಂಥದ್ದು ನಾವು ಡ್ರಾ ಮಾಡಿಕೊಟ್ಟು ಕಲರ್ ಮಾಡೋದು. ಸಣ್ಣ ಮಕ್ಕಳಲ್ಲ ಅದು ಇಷ್ಟಪಡುತ್ತೆ. ಯಾಕಂದರೆ ಇಟ್ ಐಡೆಂಟಿಫೈಸ್ ಇಟ್, ಅದು ಕ್ಯಾರೆಕ್ಟರ್ಸ್ ಅದರಲ್ಲಿರೋದು ಅದಕ್ಕೆ ಗೊತ್ತಿದೆ ಅಲ್ಲ. ಮತ್ತು ಟಿ ವಿಯಲ್ಲೂ ನೋಡ್ಬೋದು ಕೆಲವು ವಿಷಯ. ಈಗ ಬೇಕಾದಷ್ಟು ಸಿಗುತ್ತೆ. ಸ್ವಲ್ಪ ದೊಡ್ಡ ಮತ್ತು ಅವರಿಗೆ ಬೇಸಿಕ್ಲಿ ಏನಂದರೆ ಕ್ರಯಾನ್ಸ್ ಅವ್ರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಕಲರ್ಸ್ ಈಗ ಪೇಂಟ್ ಎಲ್ಲ ಮಾಡೋದಂದ್ರೆ ಸ್ವಲ್ಪ ಸಣ್ಣ ಮಕ್ಕಳಿಗೆ ಕಷ್ಟ. ಕ್ರಯಾನ್ಸಲ್ಲಿ ಅವ್ರು ಈಸಿಲಿ ಮಾಡ್ತಾರೆ. ಅದು ಸ್ವಲ್ಪ ಹೊರಗೆ ಬರ್ಬೋದು, ಬಟ್ ಅಪ್ರಿಷಿಯೇಟೆಡ್. ಹೌದು, ಅದಕ್ಕೆ ಖುಷಿ ಆಗುತ್ತೆ. ನಾನು ಮಾಡಿದ್ದು ಅವ್ರು ಯಾರಾದರೂ ಬಂದು ತೋರಿಸ್ಬೋದು ಅಲ್ವಾ. ಹಾಗೆ ಎಲ್ಲೋ ಒಂದ್ ಕಡೆ ಮಗು ಅದನ್ನೇ ಇಷ್ಟಪಡತ್ತೆ. ನಾನು ಮಾಡಿದ್ದು ಯಾರೋ ಇಷ್ಟಪಡ್ತಿದಾರಲ್ಲ ಅನ್ನೋ ಮತ್ತೆ ಇನ್ನಷ್ಟು ಉತ್ಸಾಹ ಮಾಡಲಿಕ್ಕೆ. ಇನ್ನೊಂದೇನಂದರೆ ಮಕ್ಕಳಿಗೆ ಸಣ್ಣ ಏಜಿಂದ ಆರ್ಟಲ್ಲಿರೋ ಅಂದರೆ ಅವರಲ್ಲಿ ಆರ್ಟ್ ಪ್ರತಿಭೆ ಎಲ್ಲರಲ್ಲೂ ಇರಬೇಕಂತಿಲ್ಲ. ಅಂದರೆ ಎಲ್ಲ ಐಟಮ್ ಎಲ್ಲರಲ್ಲೂ ಇರಲ್ಲ. ಬಟ್ ಜನರಲಿ ಏನಂದರೆ ಡ್ರಾಯಿಂಗ್ ಅದಂಥದ್ದು, ಕಲರಿಂಗ್ ಅಂತ ಆರ್ಟಲ್ಲಿರೋ ಮಕ್ಕಳು ಅವರಲ್ಲಿ ಒಂದು ನೀಟ್ನೆಸ್ಸು, ಡಿಸಿಪ್ಲಿನು ಮತ್ತು ಕಾನ್ಸಂಟ್ರೇಷನ್ನು ಅಂಥದ್ದೆಲ್ಲ ಫೋಕಸ್ ಅಂತ ಒಳ್ಳೆ ವಿಷಯ. ಅದಕ್ಕೆ ಇರ್ಬೋದು ಬಹುಶಃ ಆರ್ಟ್ ಥೆರಪಿಯಾಗಿ ಸಹ ಉಪಯೋಗಿಸ್ತಾರೆ ಅಲ್ವಾ. ಎಷ್ಟೋ ಥೆರಪಿಸ್ಟ್ ಆರ್ಟಿಸ್ಟ್ ಅದು ತುಂಬ ಇಂಪಾರ್ಟೆಂಟ್. ಅದು ತುಂಬ ಇಟ್ಸ್ ಅ ಬಿಗ್ ಇದು. ಈಗ ಮಕ್ಕಳಲ್ಲಿ ನಾವು ಸಣ್ಣ ಏಜಿಂದಲೇ ಮಾಡ್ಕೊಂಡು ಬಂದರೆ ಅವ್ರಿಗೆ ಮುಂದೆ ಹೋಗಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅವ್ರದ್ದು ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂಥ ಮಕ್ಕಳು. ಅಂದರೆ ಪೇಂಟ್ ಅಂದರೆ ಅವ್ರು ನೀಟಾಗಿ ಮಾಡ್ತಾ ಇರ್ತಾರಲ್ಲ. ಸೊ ಕೆಲವೆಲ್ಲ ವಿಷಯ ಆಟೋಮ್ಯಾಟಿಕ್ ಆಗಿ ಅವರಲ್ಲಿ ಇಲ್ಲದ್ರೆ ನಾವು ಅದನ್ನೆಲ್ಲ ಅಭ್ಯಾಸ ಮಾಡೋ ಒಂದು ಎಕ್ಸ್ಟ್ರಾ ಎಫರ್ಟ್ ಮಾಡಬೇಕಾಗತ್ತೆ. ಇದು ಈಸಿಲಿ ಆಗುತ್ತೆ. ಇನ್ನು ಮೇಡಮ್, ಇದು ಆರ್ಟ್ ಅಂತ ಬಂದಾಗ ಸಾಕಷ್ಟು ಮಾರ್ಕೆಟಿಂಗ್ ಇದೆ ಅಲ್ವಾ. ಸೊ ನಮ್ದು ಯಾವುದೋ ಲಕ್ಸುರಿ ಹೋಟೆಲ್ಸ್ ನೋಡ್ಬೋದು ಅಥವಾ ಲಕ್ಸುರಿ ಮನೆಗಳಲ್ಲಿ ಎಷ್ಟೋ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರುವಂಥ ಆರ್ಟನ್ನು ಹಾಕ್ತಾರೆ. ಸೊ ಆರ್ಟ್ ಮಾರ್ಕೆಟಿಂಗ್ ಬಗ್ಗೆ ಏನಂತೀರಿ ನೀವು? ಈಗ ಪೇಂಟಿಂಗ್ ಇರಲಿ, ಯಾವುದೇ ಆರ್ಟ್ ವರ್ಕ್ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಕೆಲವೆಲ್ಲ ದೇರ್ ಇಸ್ ಸಮಥಿಂಗ್ ಇಟ್ ಟಾಕ್ಸ್ ಟು ಯು ಅಲ್ವಾ. ಮತ್ತು ನಾವು ಈಗ ಹೋಟ್ಲ್ ಇರ್ಬೋದು, ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಯಾವುದೇ ಸ್ಪೇಸ್ ಪ್ಲೇನ್ ಇಟ್ಕೊಳ್ಳಿ, ಒಂದು ಆರ್ಟ್ ಪೀಸ್ ಇಡಿ, ಡಿಫ್ರೆನ್ಸ್ ಅದು ಆಂಬಿಯನ್ಸ್ ಪಾಸಿಟಿವಿಟಿ ಬರುತ್ತೆ. ಅದು ಆಂಬಿಯನ್ಸ್ ತುಂಬ ಚೆನ್ನಾಗಾಗುತ್ತೆ. ಈಗ ತುಂಬ ಇಟ್ಸ್ ಪಿಕ್ಕಿಂಗ್ ಅಪ್. ಜನರಿಗೆ ಅದರ ಅರಿವಾಗ್ತಿದೆ. ಈಗ ದೊಡ್ಡ ಮನೆ ಅಂತ ಅಲ್ಲ, ದೊಡ್ಡ ಆಫೀಸ್ ಅಂತಲೇ ಇಲ್ಲ, ಒಂದು ಚಿಕ್ಕದೊಂದು ವರ್ಕ್ ಸ್ಟೇಷನ್ ಏನಿದೆ ಅಲ್ಲಿ ಸಹ ಒಂದು ಚಿಕ್ಕದೊಂದು ಅದು ಸ್ಟ್ರೆಸ್ ಆದಾಗ ತುಂಬ ಒಂದು ಖುಷಿ ಕೊಡುತ್ತೆ. ಅಂದರೆ ಅದು ಸ್ಟ್ರೆಸ್ ರಿಲೀಸ್ ಆಗಲಿಕ್ಕೂ ಒಂದು ಮಾಧ್ಯಮ ಅಂತ ಹೇಳ್ಬೋದು. ಸೊ ಯಾರು ಸಹ ಅವರ ಮನೆ ಇರ್ಬೋದು, ಎಲ್ಲಿ ಸಹ ಆರ್ಟ್, ಈಗ ಪೇಂಟಿಂಗ್ ಇರ್ಬೋದು, ಸ್ಕಲ್ಪ್ಚರ್ ಏನಾದರೂ ಇಟ್ಕೊಂಡ್ರೆ ಅದು ಅದರ ಡಿಫ್ರೆನ್ಸ್ ಅವರಿಗೆ ಗೊತ್ತಾಗುತ್ತೆ ಅದರಲ್ಲಿ. ಹಾಗಾಗಿ ಕೆಲವು ಕಡೆ ನಾವು ನೋಡಿರ್ಬೋದು ಬುದ್ಧನ ಸ್ಕಲ್ಪ್ಚರ್ಸ್ ಅಲ್ವಾ. ಸೊ ಬುದ್ಧ ಅಂದ್ಕೂಡಲೇ ನಮಗೆ ಶಾಂತತೆಯ ಒಂದು, ಮತ್ತೆ ಅಲ್ಲಿ ವಾತಾವರಣ ಕೂಡ ಹಾಗೆ ಆಗುತ್ತೆ. ಸೊ ಹಾಗಾಗಿ ಇವಾಗ ಇಂಟೀರಿಯರ್ ಡಿಸೈನರ್ ಸಹ ಅದನ್ನು ಸಜೆಸ್ಟ್ ಮಾಡ್ತಾರೆ. ತುಂಬ ವಿಷಯ ಇದೆ. ಮತ್ತು ನಾವು ನೇಚರನ್ನು ಕ್ಲಾಸ್ ಇರ್ಬೋದು, ನೇಚರ್ ಇರ್ಬೋದು, ಹಾಗೆ ತುಂಬ ವಿಷಯದಲ್ಲೂ ಅದು ಹೆಲ್ಪ್ ಆಗುತ್ತೆ ಜನರಿಗೆ. ಕರೆಕ್ಟ್.
ನೀವು ಮತ್ತು ಇನ್ನು ಆವೆ ಮಣ್ಣಿನ ಬಗ್ಗೆ ಹೇಳ್ತಾ ಇದ್ರಿ. ಸೊ ಏನಿದು ಆವೆ ಮಣ್ಣು? ಯಾಕಂದರೆ ನಾನು ಮೊದಲನೇ ಬಾರಿ ಇದು ಕೇಳ್ತಿರೋದು. ಹೇಗೆ ಕಲಾಕೃತಿಗಳನ್ನು ಹೇಗೆ ರಚಿಸ್ಬೋದು, ಹೇಗೆ ಪ್ರೊಸೆಸ್ ಮಾಡ್ತೀರಿ? ಅದು ಆವೆ ಮಣ್ಣು ಅಂದರೆ ಪರ್ಟಿಕ್ಯುಲರ್ ಟೈಪ್ ಆಫ್ ಒಂದು ಮಣ್ಣು. ಎಲ್ಲ ಮಣ್ಣಿಂದ ಮಾಡೋಕ್ಕಾಗಲ್ಲ. ಕ್ಲೇ ಅಂತ ಹೇಳ್ತಾರಲ್ಲ, ಅದು ಗದ್ದೆಗಳಲ್ಲೆಲ್ಲ ಹೋಗಿ ಅಲ್ಲಿ ಸಿಗುತ್ತೆ. ಅದನ್ನು ಹ್ಯೂಜ್ ಕ್ವಾಂಟಿಟೀಸಲ್ಲಿ ತಂದು ಅದನ್ನು ಸ್ಟೋರ್ ಮಾಡ್ಕೋಬೋದು. ಕವರೆಲ್ಲ ಮಾಡಿಕೊಂಡು ಸ್ಟೋರ್ ಮಾಡಿ ನಮಗೆ ಬೇಕಾದ ಹಾಗೆ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆಗಿದ್ದನ್ನು ನಾವು ಅದು ಸಾಫ್ಟ್ ಮಾಡ್ಕೋಬೇಕು. ಇಲ್ಲದ್ರೆ ನಮ್ಗೆ ಅದು ವರ್ಕ್ ಮಾಡೋಕ್ಕಾಗಲ್ಲ, ಫಿನಿಶಿಂಗ್ ಬರಲ್ಲ. ಅಲ್ಲ, ಸ್ಟಾರ್ಟ್ ಮಾಡೋಕ್ಕೂ ಬರಲ್ಲ, ಅಷ್ಟು ಕಲ್ತರ. ಸೊ ಅದನ್ನೆಲ್ಲ ಸಾಫ್ಟ್ ಮಾಡಿಕೊಂಡು ಮತ್ತೆ ನಮ್ಗೆ ಎಷ್ಟು ಬೇಕು ಅದರಲ್ಲಿ ಕೆಲವು ಸತಿ ಕಲ್ಲು ಬರ್ಬೋದು, ಹೊಯ್ಗೆ ಬರ್ಬೋದು, ಕಸ ಬರ್ಬೋದು. ಅಂದರೆ ನಾವು ನೇಚರಿಂದ ಬಟ್ಟೆ ತುಂಡುಗಳು ಸಿಗುತ್ತೆ, ಎಲ್ಲ ನಮ್ಮನೆ ಇರುತ್ತೆ. ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು. ಇಲ್ದಿರ ಏನಾಗುತ್ತೆ, ಅದು ಟೈಲ್ ಫ್ಯಾಕ್ಟ್ರಿಯಲ್ಲಿ ಫೈರಿಂಗಲ್ಲಿ ಅಲ್ಲೇ ಹೋಲ್ಸ್ ಥರ ಬರುತ್ತೆ. ನಮ್ಮ ಫಿನಿಶ್ಡ್ ಇದರಲ್ಲಿ ಹೋಲ್ಸ್ ಎಲ್ಲ ಬಂದರೆ ಚೆನ್ನಾಗುತ್ತೆ. ಸೊ ಮಾಡ್ತಾ ಸಿಕ್ಕಿದ್ದನ್ನು ನಾವು ಅದನ್ನು ಸಾರ್ಟ್ ಮಾಡಿ ತೆಗೆದು ಮತ್ತು ಅದು ಅದರದ್ದು ಒಂದು ಏನಿರುತ್ತೆ, ಸೆಕೆಗಾಲದಲ್ಲಿ ಬೇಗ ಡ್ರೈ ಆಗುತ್ತೆ, ಮಳೆಗಾಲದಲ್ಲಿ ಸಾಗೆ ಆಗುತ್ತೆ. ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ವರ್ಕ್ ಮಾಡುವಾಗ. ಅದರಲ್ಲೂ ಪ್ರಾಕ್ಟೀಸ್ ಬೇಕಾಗುತ್ತೆ. ಒಂದು ಕಲಾಕೃತಿಗೆ ಕಂಪ್ಲೀಷನಿಗೆ 2 ತಿಂಗಳು ಬೇಕು. ಅಂದರೆ ಇಟ್ಸ್ ಆ ಪ್ರೋಸೆಸ್ ಎಷ್ಟೇ ದೊಡ್ಡದಿರಲಿ ಎಷ್ಟೇ ಚಿಕ್ಕದಿರಲಿ ಅದು ಬೇಕೇ ಬೇಕು. ಅಂದರೆ ಫಸ್ಟ್ ನಾವು ಮಾಡೋದು ಆ್ಯಕ್ಚುಲ್ ಮಾಡೋದಿದೆಯಲ್ಲ, ಅದಕ್ಕೆ ಕೆಲವು ದಿನ ಬೇಕಾಗುತ್ತೆ. ಮತ್ತು ಒಂದೇ ದಿನಕ್ಕೆ ಮುಗಿಸೋಕ್ಕಾಗಲ್ಲ, ಅದು ಕುಸಿಯೋ ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ಅದು ಟೈಮ್ ಬೇಕು. ಮತ್ತು ಅದನ್ನು ಡ್ರೈ ಮಾಡಬೇಕು, ಬಿಸಿಲಿಗಿಟ್ಟು ಹಾಗೆ 15-20 ಡೇಸ್ ಅದು ಕಂಪ್ಲೀಟ್ ಡ್ರೈ ಆಗಬೇಕು. ಕಂಪ್ಲೀಟ್ ಡ್ರೈ ಆದಮೇಲೆ ಅದು ಇಲ್ಲಿ ಟೈಲ್ ಫ್ಯಾಕ್ಟ್ರಿಯಲ್ಲಿ ಫೈರಿಂಗಿಗೆ ಕೊಡೋದು. ಅಲ್ಲಿ ಏನಾಗುತ್ತೆ, ಅಲ್ಲೂ ಸಹ ಟೈಮ್ ತಗೋತಾರೆ. ಇಲ್ಲದ್ರೆ ಕಂಪ್ಲೀಟ್ ಅದು ಬೇಕಾಗದೆ ಹೋದರೆ ಫಿನಿಶ್ಡ್ ಇದು ಚೆನ್ನಾಗಿ ಬರಲ್ಲ. ಅದು ಸ್ಟ್ರಾಂಗ್ ಆಗಿ ಬರಬೇಕಲ್ಲ ಹೊರಗೆ. ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕಾ ಅಂತ? ತುಂಬ ಅದು ನಾವು ಅಷ್ಟು ಕಷ್ಟದಲ್ಲಿ ಮಾಡಿರುವಂಥದ್ದು. ಏನಾದರೂ ನಜ್ಜಾದರೆ ಸಹ ಏನಾದರೂ ಅಷ್ಟು ವರ್ಕ್ ಮಾಡಿದ್ದು. ಸೊ ಮತ್ತೆ ಅದನ್ನು ನಾವು ಪೇಂಟ್ ಮಾಡ್ತೀವಿ ನಮಗೆ ಬೇಕಾಗಿರೋ ರೀತಿಯಲ್ಲಿ. ಎಕ್ಸ್ಟೀರಿಯರ್ ಪೇಂಟ್ಸೇ ಕೊಡೋದು. ಅಂದರೆ ನಮ್ಮ ಆರ್ಟ್ ಪೀಸಸ್ ಏನಾಗುತ್ತೆ, ಈಗ ಇಂಡೋರ್ಸ್ ಇರ್ಬೋದು, ಇಲ್ಲ ಔಟ್ಡೋರ್ಸ್ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡ್ತಾರೆ. ಕರೆಕ್ಟ್. ಅಲ್ಲಿ ಔಟ್ಡೋರ್ಸ್ ಇರ್ತಾರೆ. ಅವಾಗ ಏನಾಗುತ್ತೆ, ಸೊ ನಾವು ಎಕ್ಸ್ಟೀರಿಯರ್ ಪೇಂಟ್ಸ್ ಕೊಟ್ಟರೆ ಅದು ಬಾಳ್ಗೆ ಬರುತ್ತೆ, ತುಂಬ ಟೈಮ್ ಚೆನ್ನಾಗಿರುತ್ತೆ ಹಾಗೆ. ಸೊ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಆದರೆ ಕೊನೆಗೆ ಆ ಆರ್ಟ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಅದನ್ನು ನಾವು ಮಾಡಿದ್ದು ಅಂತ ಹೇಳ್ಕೊಳ್ಳೋಕ್ಕೆ ಅಥವಾ ಇನ್ನೊಬ್ರಿಗೆ ಗಿಫ್ಟ್ ಕೊಡುವಾಗ ತುಂಬ ಖುಷಿ ಆಗುತ್ತೆ. ಆ ಥರ. ಇನ್ನು ಇದಲ್ಲದೆ ನೀವು ಎಂಬ್ರಾಯ್ಡ್ರಿ, ಜರ್ದೋಸಿ, ಫ್ಯಾಬ್ರಿಕ್ ಪೇಂಟ್, ತುಂಬ ಮಲ್ಟಿ ಟ್ಯಾಲೆಂಟೆಡ್ ಇದ್ದೀರಿ ನೀವು. ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಿ. ಹೇಗೆ ಇದರಲ್ಲಿ? ಯಾಕಂದರೆ ಅದೇ ಬೇರೆ ಥರ ಆಯಿತು ಅಲ್ಲಿ ಪೇಂಟ್, ಇದರಲ್ಲೂ ಸಹ ಇಂಟ್ರೆಸ್ಟ್. ಆಸ್ ಐ ಸೆಡ್, ಚಿಕ್ಕಂದಿನಿಂದ ನನಗೆ ತುಂಬ ಇದರಲ್ಲಿ ಇಂಟ್ರೆಸ್ಟ್. ಸ್ಟಿಚಿಂಗ್ ಎಲ್ಲ ನಾನು ಸ್ಕೂಲ್ ಡೇಸಲ್ಲೇ ಕಲ್ತಿದ್ದೀನಿ, ಬೇರೆ ಬೇರೆ ಸ್ಟಿಚಸ್, ಎಂಬ್ರಾಯ್ಡ್ರಿ. ಸೊ ಅದರಲ್ಲಿ ಥ್ರೆಡ್ ಎಂಬ್ರಾಯ್ಡ್ರಿ, ಜರ್ದೋಸಿ, ಬಾದ್ಲಾ, ಕಚ್ಚಿ ಅಂತ ಹೇಳ್ತಾರಲ್ಲ ಅದು, ಮತ್ತು ಬೀಡ್ಸ್ ಆ್ಯಂಡ್ ಬೀಡ್ ವರ್ಕ್ ಎಲ್ಲ ಅದನ್ನೆಲ್ಲ ಮಾಡಿದ್ದೀನಿ. ಈಗಲೂ ಕೆಲವು ಮಾಡ್ತೀನಿ. ಮತ್ತು ಇದು ಡ್ರೈ ಫ್ಲಾಸ್ ಎಲ್ಲ ಡ್ರೈ ಮಾಡೋದು. ಈಗ ವೀಡ್ಸ್ ನಮಗೆ ಎಷ್ಟು ಬೇಕೋ ಸಿಗತ್ತೆ, ಅದನ್ನೆಲ್ಲ ತಂದು ಡ್ರೈ ಮಾಡೋ ಒಂದು ಪ್ರೋಸೆಸ್ ಇದೆ. ಅದು ಡ್ರೈ ಮಾಡಿಕೊಂಡು ಮುಂಚೆ ಎಲ್ಲ ಏನಾಗ್ತಿತ್ತು, ಗ್ರೀಟಿಂಗ್ ಕಾರ್ಡ್ಸ್ ಇತ್ತು ತುಂಬ ಇದೆ, ಅದಕ್ಕೆ ಸ್ಟಿಕ್ ಮಾಡಿ ಅದಕ್ಕೆ ಸುತ್ತಲೂ ಪೇಂಟಿಂದ ಒಂದು ಏನು ಹೇಳ್ತೀರ ಔಟ್ಲೈನ್, ಅಂದರೆ ಟೆಕ್ಸ್ಚರ್ಸ್ ಎಲ್ಲ ಕೊಟ್ಟು ಇಟ್ ಬಿಕಮ್ಸ್ ಅ ಬ್ಯೂಟಿಫುಲ್ ಆರ್ಟ್ ವರ್ಕ್ ಥರನೇ. ಗ್ರೀಟಿಂಗ್ಸ್ ಇರ್ಬೋದು, ಬುಕ್ ಮಾರ್ಕ್, ಅಂಥದ್ದೆಲ್ಲ ಮಾಡ್ತೀನಿ. ಮತ್ತು ಇದರಲ್ಲಿ ಬಟ್ಟೆಯಲ್ಲಿ ಫ್ಲಾಸ್ ಮಾಡೋದು, ಪಾಟ್ ಪೇಂಟಿಂಗ್, ಮತ್ತು ಅದು ಫಿಶ್ ಟೇಲ್ ಪಾಮ್ ಅಂತ ಇದೆಲ್ಲ, ಫಿಶ್ ಟೇಲ್ ಪಾಮ್ದು ಅದು ಎಲೆ ಇರುತ್ತಲ್ಲ, ಅದರ ಗೆಲ್ಲು, ಅದನ್ನು ಡ್ರೈ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಇಟ್ ಮೇಕ್ಸ್ ಅ ಬ್ಯೂಟಿಫುಲ್ ಇದು ಇಂಟೀರಿಯರ್ಸ್. ನಾವು ಪಾಟ್ಸ್ ಎಲ್ಲ ಇಡ್ತೀವಿ, ಅದರಲ್ಲಿ ಫ್ರೆಶ್ ಫ್ಲಾಸ್ ಜೊತೆನೂ ಇಡ್ಬೋದು, ಇಲ್ಲ ಅದು ಹಾಗೇನೂ ಹಾಳಾಗೋದಿಲ್ಲ, ಅದು ಎಂತ ಆಗಲ್ಲ, ತುಂಬ ಟೈಮ್ ಬರ್ತದೆ.
ಸೊ ಅಂಥದ್ದೆಲ್ಲ ಮಾಡಿದ್ದೀನಿ, ಈಗಲೂ ಕೆಲವೆಲ್ಲ ಮಾಡ್ತೀನಿ ಟೈಮ್ ಸಿಕ್ಕಿದ ಹಾಗೆ. ಬಹುಶಃ ನಿಮ್ಗೆಲ್ಲ ಟೈಮನ್ನು ಒಂದು ನಿಮಿಷ ವೇಸ್ಟ್ ಮಾಡೋದಿದ್ದಾಗೆ ಟೈಮ್ ಯುಟಿಲೈಸ್ ಮಾಡ್ತಾ ಎಷ್ಟು ಇರ್ತೀರಿ. ನಮಗೆ ಟೈಮ್ ಸಿಗತ್ತೆ ಮಾಡೋದು. ಎವ್ರಿ ಟೈಮ್ ಎಲ್ಲ ಮಾಡೋಕ್ಕೂ ಆಗಲ್ಲ. ಸೊ ಏನಂದರೆ ಬೇಸಿಕ್ಲಿ ಒಂದು ಸ್ಟ್ರೆಸ್ ಆಗಬಾರ್ದು, ಚಂದ ರೀತಿಯಲ್ಲಿ ಮಾಡ್ತಾ ಹೋಗೋದು. ಕರೆಕ್ಟ್. ಇನ್ನು ನಿಮ್ಮ ಕಂಪ್ಲೀಟ್ ಜರ್ನಿಯಲ್ಲಿ ಮರೆಯಲಾಗದ ಕ್ಷಣಗಳೇನಾರಿದ್ರೆ ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ. ಹಾಂ, ತುಂಬ ಇದೆ ಆ್ಯಕ್ಚುಲಿ. ಒನ್ ಐ ವುಡ್ ಲೈಕ್ ಟು ಶೇರ್, ಅಂದರೆ ಅದು ಚೈಲ್ಡ್ಹುಡ್ ಇದು. ನನ್ನ ತಂದೆ ತುಂಬ ದೊಡ್ಡ ದೊಡ್ಡ ಫಂಕ್ಷನ್ಸ್ ಎಲ್ಲ ಅವರು ಆರ್ಗನೈಸ್ ಮಾಡ್ತಿದ್ರು. ಅದರಲ್ಲಿ ಕಲ್ಚರಲ್ ಪಾರ್ಟ್ ಆಗಿ ಕೆಲವು ಆರ್ಟಿಸ್ಟ್ಗಳನ್ನೆಲ್ಲ ಕರೆಸಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಸ್ತಿದ್ರು. ಆವಾಗ ಒಂದ್ಸತಿ ಏನಾಯ್ತಂದರೆ ನಾನು UKG ಏನೋ ಇದ್ದೆ. ತಂದೆಯ ತುಂಬ ಮೊಮೆಂಟು ಎಲ್ಲ ಕೊಡಬೇಕಲ್ಲ, ಗಿಫ್ಟ್ ರ್ಯಾಪ್ ಮಾಡಿ ಎಲ್ಲ ಬಾಕ್ಸಸ್ ಎಲ್ಲ ತಂದೆ ಇಟ್ಟಿದ್ರು. ಅದನ್ನು ನೋಡಿ ಅವಾಗೇನು ಮಕ್ಕಳಿಗೆ ಅದು ಗಿಫ್ಟ್ ರ್ಯಾಪ್ ಓಪನ್ ಮಾಡಬೇಕು ಅದು ಆಸೆ ಅಲ್ಲ. ಅಪ್ಪ ನಾನು ಓಪನ್ ಮಾಡಲ್ಲ, ಇಲ್ಲ ಅದನ್ನು ಹೀಗೆ ಕೊಡಲಿಕ್ಕೆ, ಅವರಿಗೆ ಯಾಕೆ ಕೊಡ್ತೀವಿ ಅಂತ ನಾನು ಕೇಳಿದೆ. ಅಲ್ಲ, ಅವ್ರು ಪ್ರೋಗ್ರಾಮ್ ಮಾಡ್ತಾರಲ್ಲ, ಅದಕ್ಕೆ ಕೊಡಬೇಕಲ್ಲ, ಕೊಡ್ತೀನಿ, ನನಗೂ ಕೊಡು ಅಂತ. ನೀನೆಂತ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ. ಮತ್ತೆ ಅಮ್ಮ ಹೇಳಿದರು, ನಮ್ಮ ಮನೇಲಿ ಡೈಲಿ ಭಜನೆ ಸ್ತೋತ್ರ ಹೇಳೋದು ಅದೆಲ್ಲ ಇತ್ತು, ನೀನು ಲಕ್ಷ್ಮೀ ಸ್ತೋತ್ರ ಹೇಳು ಅಂತ. ಆಯಿತು ಅಂತ. ಮತ್ತು ಅಪ್ಪ ಇಂಟರ್ವ್ಯೂಲ್ ಇರೋದಲ್ಲ, ಅದರಲ್ಲಿ ನನಗೆ ಕರೆದ್ರು. ಸೊ ಐ ವೆಂಟ್ ಅಪ್, ರೆಡಿಯಾಗಿ ಕೂತಿದ್ದೆ ಎದುರಿಗೆ. ಅಷ್ಟೇ ತನಕ ಏನು ಮಕ್ಕಳಿಗೆ ಎಂತ ಗೊತ್ತಿರಲ್ಲ, ಅಲ್ಲಿ ಹೋಗಿ ನೋಡ್ತೀನಿ, ಎಷ್ಟೋ ಮುಖಗಳು ನನ್ನನ್ನೇ ನೋಡ್ತಾ ಇದೆ. ಒಂದ್ಸತಿ ಇಟ್ ವಾಸ್ ಅ ವೆರಿ ಓವರ್ವೆಲ್ಮಿಂಗ್ ಹೇಳ್ತಾರಲ್ಲ ಒಂದು. ಬಟ್ ಕಣ್ಣು ಮುಚ್ಚಿ ಸ್ಟಾರ್ಟ್ ಮಾಡಿದೆ. ಐ ಕುಡ್ ಕಂಪ್ಲೀಟ್. ಆ ದಿನ ಏನಾದರೂ ನಾನು ಕೆಳಗೆ ಬಂದರೆ ನಾನು ಸ್ಟೇಜೇ ಹತ್ತಿರಲಿಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ತುಂಬ ಜನ ಬಂದು ನನಗೆ ಮತ್ತೆ ಅಪ್ರಿಷಿಯೇಟ್ ಮಾಡಿದರು, ತುಂಬ ಚೆನ್ನಾಗಿ ಹೇಳಿದ್ದಿ, ಇಷ್ಟು ಸ್ಟೇಜ್ ಆದರೂ ನಮಗೆ ಬರಲ್ಲ ಈಗ, ಅದು ಚೆನ್ನಾಗಿ ಹೇಳಿದ್ದಿ, ಅದು ಒಂದು ಅಪ್ರಿಸಿಯೇಷನ್ ಇದೆ ಅಲ್ಲ, ತುಂಬ ಖುಷಿ ಕೊಡ್ತು. ಮತ್ತು ನಿಮ್ಮ ತಂದೆಯವರಲ್ಲಿ ಮಕ್ಕಳಿಗೆ ಹೇಗೆ ಅವರ ಪ್ರತಿಭೆಯಲ್ಲಿ ಅವರ ಬಗ್ಗೆ ಒಂದು ಜನರಿಗೆ ಗೊತ್ತು ಮಾಡಿಸಿದ್ರು ಅಂದ್ಕೊಳ್ತೇನೆ ನಾನು, ಅಲ್ವಾ? ಸೊ ನಿಮ್ಮ ಥರನೇ ಕೆಲವು ನಮ್ಮ ಮಹಿಳೆಯರು, ಅವರಿಗೂ ಸಹ ಪೊಟೆನ್ಷಿಯಲ್ಸ್ ಇರುತ್ತೆ, ಇನ್ನು ಏನು ಕಲೆಗಳಿರ್ಬೋದು, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಏನಂದರೆ ಎಲ್ರಿಗೂ ಒಂದೇ ಲೈಫ್ ಇರೋದು. ನಮ್ಗೆ ಏನೆಲ್ಲ ಮಾಡಬೇಕಂತಿದೆ ಅದನ್ನೆಲ್ಲ ಮಾಡ್ತಾ ಹ್ಯಾಪಿ ಇರೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ಇಷ್ಟೇ ಒಂದು ಚೌಕಟ್ಟು ಹಾಕ್ಕೊಂಡು ಇರೋದಕ್ಕಿಂತ ಒಂದು ಸ್ಟೆಪ್ ಹೊರಗೆ ತೊಗೊಂಡ್ರೆ ಎಷ್ಟೆಲ್ಲ ಮಾಡಲಿಕ್ಕಾಗತ್ತೆ ಅಂತ ನಮಗೆ ಆವಾಗ ಗೊತ್ತಾಗುತ್ತೆ. ಸೊ ಅದೇ ಇಟ್ಸ್ ದ ಸೇಮ್ ಥಿಂಗ್ ಅಲ್ಲ ಎಲ್ರಿಗೂ. ನಾನು ಯಾವತ್ತೂ ಎಣಿಸಿರಲಿಲ್ಲ ನಾನು ಈ ರೀತಿ ಮಾಡ್ಬೋದು ಅಂತ. ಸೊ ಇಟ್ಸ್ ಅ ಗುಡ್ ಜರ್ನಿ ನನಗೆ. ಐ ಹೋಪ್ ಇಟ್ಸ್ ದ ಸೇಮ್ ಫಾರ್ ಅದರ್ಸ್ ಟು. ಸೊ ಕಲೆ ಅಂದ ತಕ್ಷಣ ಬಣ್ಣಗಳ ಆಟ ಅಷ್ಟೇ ಅಂದ್ಕೊಂಡಿರ್ತೀವಿ, ಆದರೆ ಅದರ ಹಿಂದೆ ಇಷ್ಟೆಲ್ಲ ಸಾಧನೆಗೋಸ್ಕರ ಪರಿಶ್ರಮ ಇರುತ್ತೆ ಅನ್ನೋದು ನಿಮ್ಮಿಂದ ಸಾಕಷ್ಟು ತಿಳ್ಕೊಂಡ್ವಿ ನಾವು ಸಹ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ಪಂದನ ವಾಹಿನಿ ಕಡೆಯಿಂದ ತುಂಬ ಧನ್ಯವಾದಗಳು. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ? ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ನನಗೂ ಅಷ್ಟೇ ತುಂಬ ಖುಷಿ ಆಗ್ತಿದೆ. ಬಹುಶಃ ಈ ಕಾರ್ಯಕ್ರಮ ಮುಗಿದ ಮೇಲೂ ನಾವು ಮಾತಾಡ್ತಾ ಇರ್ತೀವೇನೋ ಅಂತ ಅನ್ನಿಸ್ತಾ ಇದೆ. ಓಕೆ, ಧನ್ಯವಾದಗಳು. ವೀಕ್ಷಕರೇ, ಅನುಭವ ನಮಗೆ ಪಾಠ ಕಲಿಸುತ್ತೆ. ಯಾವತ್ತೂ ಸಾಧನೆ ಅನ್ನೋದು ನಿರಂತರವಾಗಿರಬೇಕು, ಕಲಿಕೆ ಅನ್ನೋದು ನಿರಂತರವಾಗಿರಬೇಕು. ಹಾಗೆ ಪ್ರತಿ ಸಂಚಿಕೆಯಲ್ಲಿ ಸಹ ಒಬ್ಬೊಬ್ಬ ಅತಿಥಿಯಿಂದ ನಾವು ಸಾಕಷ್ಟು ವಿಷಯವನ್ನು ತಿಳ್ಕೊಳ್ತೀವಿ. ಹಾಗೆ ಮುಂದಿನ ಸಂಚಿಕೆಯಲ್ಲೂ ಸಹ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸಿ ಸ್ಪಂದನ ವಾಹಿನಿಯನ್ನು.